This program is brought to you by Sun Premium Refined Sunflower Oil. Powered by Citadel Developers and Amrit Noni. Arogyada Bharavase. Co-sponsored by Janapriya Rice, Calci Bright Toothpaste and Toothbrush, Love Mark Beauty Soap, Satyanath Stores, Abharana Timeless Jewelry, Bangalore, Aruna Masala, Taste and Trust since 1980, McCoy, a promise of happiness, Manasa Amusement Park, KT Specialty, Bhargav Enterprises, The Raymond Shop, Shashi Soap, Shashi Dalli, Koleya Matelli, Birth Beyond, Unity Hospital, Baby Cop Pravahi Quad, Makeup Partner, B+, Wardrobe Partner, Costume Cottage. Dance, mommy, dance. Dance, mommy, dance. Mommy, mommy, kitty, dance, mommy. Cooking, fighting, sliding, dance, mommy. Smile, good to face, dance, mommy. Bunny, mommy, dance, mommy. Colorful, stationally. Namma, baby, crazily. Even Namma star, mommy. Bunny, mommy, dance, mommy. ಹಾಯ್ ಹಲೋ ನಮಸ್ಕಾರ. ಮತ್ತೆ ನಾವು ನಿಮ್ಮ ಎದುರು ಬರ್ತಾ ಇದ್ದೇವೆ. ನಮ್ಮ ಟಿವಿ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ಅನ್ನುವಂತಹ ನಮ್ಮ ಟಿವಿಯ ವಾಹಿನಿಯಲ್ಲಿ ಕರಾವಳಿ ಕರ್ನಾಟಕ ಮಾತ್ರ ಅಲ್ಲದೆ ಎಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ. ಸೊ ಇದು ಬರೀ ಮನೆ ಮಂದಿಯೆಲ್ಲ ಮನೇಲಿ ಕೂತು ನೋಡುವಂಥ ಶೋ ಮಾತ್ರ ಅಲ್ಲ, ಮನೆ ಮಂದಿಯೆಲ್ಲ ಜೊತೆಗೂಡಿಕೊಂಡು ಇಲ್ಲಿಗೆ ಬಂದು ಮನೆಯ ಮಹಾಲಕ್ಷ್ಮಿಯನ್ನು ವೇದಿಕೆಗೆ ಕಳಿಸಿ ಹುರಿದುಂಬಿಸುವಂಥ ಶೋ. ಮೊದಲ ರೌಂಡ್ನಲ್ಲಿ ಒಂದಷ್ಟು ಮಮ್ಮಿ ಅಂದ್ರನ್ನ ಡಾನ್ಸ್ ಈ ವೇದಿಕೆ ಮೇಲೆ ನೋಡಿ, ಅವರ ಡಾನ್ಸ್ನ ನೋಡಿ ಅವರನ್ನು ಈ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಒಂದು ಹೊಸ ಎಪಿಸೋಡ್ಗೆ ಬಂದಿದ್ದೀವಿ. ಸೊ ಈ ಎಪಿಸೋಡ್ ಮುಗಿತದಕ್ಕೆ ಈ ಎಪಿಸೋಡ್ ಬರ್ನೊಟ್ಟೆ ಏತ್ ನಲ್ತಾರೆ ಸೌಜನ್ಯ ಇರು ಯಾನ್ ಏಪಲ ನಲ್ತೊಂದು ಇಪ್ಪುಂಡು ಖುಷಿ ಆಪುಂಡು ಒಂಜಿ ಬಣ್ಣೆ ನಾನು ಎಲಿಮಿನೇಟ್ ಮಲ್ಪರ್ನೆ ಆಪುಜಿ ಜಡ್ಜಸ್ ಆಪುಜಿ ಚಾನಲ್ ದಕ್ಲೆಗ್ಲ ಆಪುಜಿ ಇರೆಗ್ಲ ಆಪುಜಿ ಎಲಿಮಿನೇಷನ್ ಟಾರ್ಗೆಟ್ ಆಪುಜಿ ಖುಷಿ ಅದೆ. ಬಟ್ ಆಂಡಲ ಇನಿ ಕೂಡ ಎಲಿಮಿನೇಟ್ ಆಪ್ನಕ್ಲು ಮಸ್ತ್ ಜನ ಒಪ್ಪಿನಿ ಹಿಡಿದು ಬೊಕ್ಕ ಮುರಣಿಲ ಬೇಜಾರಾಂಡ್. ಬಟ್ ವಿಲ್ ಸ್ಟಾರ್ಟ್ ಇಟ್ ಆನ್ ಅ ಹ್ಯಾಪಿ ನೋಟ್. ಸೊ ಅಂಚಾದ ಎಲಿಮಿನೇಷನ್ ಬಗ್ಗೆ ಪಾತೆರ್ನ ಹಿಡ್ದುಂಬು ಒಂಜಿ ಎಲಿಮಿನೇಟ್ ಆವಡು ಉಂದಾಂಡ ಆ ಎಲಿಮಿನೇಷನ್ ಪ್ರಾಸೆಸ್ ಜಡ್ಜ್ ಮಲ್ಪರ ನಮ್ಮ ಜಡ್ಜಸ್ ಬೋರ್ಡ್ ಐಟ್ಲ ಒಂಜಿ ಜಡ್ಜ್ ಬರಂದೆ ಬಾರಿ ಬೇಜಾರ ಒಂದುಂಡು. ಸೊ ಅಂಚಾದ ಮಾತಾ ಜಡ್ಜಸ್ ನಕ್ಲೆ ಸ್ಟೇಜ್ ಲೆಪ್ಪುಗಾಂದು ಒಟ್ಟಿಗೆ ಒಂಜಿ ಜಡ್ಜ್ ಮಾತ್ರ ಬರಂದೆ ಬೇಜಾರ ಒಂಜಿ ಜಡ್ಜ್ ಇಲ್ಲ ಬರಂದೆ ಬಾರಿ ಬೇಜಾರ ಒಂದುಂಡು ಬನ್ನಿ ಒಂಜಿಲಾ ಜಡ್ಜ್ ಬೇಜಾರ ತಾ ಬಂದು ಬೇಜಾರ ಒಂದುಂಡು. ಬಟ್ ಎನಿವೇಸ್ ಮನೆಯ ಮಹಾಲಕ್ಷ್ಮಿಯನ್ನ ವೇದಿಕೆಯಲ್ಲಿ ನೋಡುದು ಅಂತ ಹೇಳಿದ್ರಿ, ಖಂಡಿತವಾಗ್ಲೂ ಹೌದು. ತಾಯಿ ಅನ್ನುವಂಥದ್ದು ನಮ್ಮ ಮನೆಯ ಮಹಾಲಕ್ಷ್ಮಿ. ಅವ್ರು ಇರದೇ ಇದ್ರೆ ಏನೋ ಒಂದು ಕಕ್ಕಾಬಿಕ್ಕಿ ಖಾಲಿ ಇರುವಂತಹ ಒಂದು ಸನ್ನಿವೇಶ ಆಗುತ್ತೆ ಅಂತ ಮಮ್ಮಿ ಅಂದ್ರು ಹೋಗಿ ಪ್ರಾಕ್ಟೀಸ್ ಮಾಡಿ ಡಾನ್ಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಹೊಸ ರೌಂಡ್ ಇದು ಕ್ವಾರ್ಟರ್ ಫಿನಾಲೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಮತ್ತೆ ಹೇಳೋಣ. ಫಸ್ಟ್ ನಾವು ಯಾರು ಜಡ್ಜ್ ಅನ್ನ ಕರೀತಾ ಇದ್ದೇವೆ, ಯೋರ್ ಕಾಲ್. ಸೊ ಮೊದಲಿಗೆ ಈ ವೇದಿಕೆ ಮೇಲೆ ಕರೆಯುವಂಥ ನಮ್ಮ ಜಡ್ಜ್ ಬೇರೆ ಯಾರೂ ಅಲ್ಲ, ಅವರು ಬಹಳಷ್ಟು ದೇವರುಗಳ ಅವತಾರಗಳನ್ನು ಎತ್ತಿ ಎಲ್ಲೆಲ್ಲೋ ವೇದಿಕೆಗಳಲ್ಲಿ ಅವರು ಡಾನ್ಸ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಡಾನ್ಸ್ನ ದೇವರಾಗಿ ಕೂತ್ಕೊಳ್ತಾರೆ. ಸೊ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರಮೋದ್ ಆಳ್ವಾ. ವೆಲ್ಕಮ್. ವೆರಿ ನೈಸ್. ಬಾರಿ ಶೋಕ್ ತೋಜೊಂದುಲ್ಲಾರು ಮಮ್ಮೀಸ್ ನಕ್ಲಿನ ಪ್ಲಾಟ್ಫಾರ್ಮ್ ಡ್ಯಾಡಿ ಆಫ್ ಡಾನ್ಸ್ ಅಂತ ಪಂಡಿನಿ ಡ್ಯಾಡಿ ಭಯಂಕರ ರೈಸ್ ಒಂದುಳ್ಳಾರು. ಡ್ಯಾಡಿ ಇನಿ ರೈಸ್ ಒಂದು ಇಡೀ ಮಿನಿಚರ್ ಅಂಗಡಿ ಪತ್ತೊಂದು ಬೈದಾರೆ ಅದೇ ಎನ್ಶಾ ಒಂದು. ಹೌ ಯು ಫೀಲಿಂಗ್ ಪ್ರಮೋದ್? ಮಸ್ತ್ ಖುಷಿ ಒಂದುಂಡು. ಲಾಸ್ಟ್ ಟೈಮ್ ದ ಪರ್ಫಾರ್ಮೆನ್ಸ್ ಮಸ್ತ್ ಒಂಜಿ ಅನ್ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಇತ್ತು. ದಯಪಂಡ ಆಡಿಷನ್ಸ್ ರೌಂಡ್ ಕೆಲವದಕ್ಕೆ ಏರ್ನಮಿತ್ತ ಎಕ್ಸ್ಪೆಕ್ಟೇಷನ್ ಇತ್ತಿಜಿ ಅಕ್ಲು ಮಸ್ತ್ ಸರ್ಪ್ರೈಸ್ ಪರ್ಫಾರ್ಮೆನ್ಸ್ ಆಡ್ ಇಂಟ್ರೆಸ್ಟ್ ತೋಜ ಒಂಜಿ ಬ್ಲಾಸ್ಟ್ ಅದು ಬತ್ತೇರು. ಸೊ ಡೆಫಿನೆಟ್ಲಿ ಮಸ್ತ್ ಎಕ್ಸ್ಪೆಕ್ಟೇಷನ್ಸ್ ಉಂಡು ಈ ಕ್ವಾರ್ಟರ್ ಫಿನಾಲೆ ರೌಂಡ್. ವೆರಿ ನೈಸ್. ಸೊ ಈ ಕ್ವಾರ್ಟರ್ ಫಿನಾಲೆ ರೌಂಡ್ ಕೊರಿಯೋಗ್ರಾಫರ್ನ ಒಟ್ಟಿಗೆ ಡಾನ್ಸ್ ಮಲ್ಪೇರಿ ಅಂಚಾದ ಆಸ್ ಅ ಕೊರಿಯೋಗ್ರಾಫರ್ ಇರಕ್ಕೆ ಜಡ್ಜ್ ಮಲ್ಪರೆ ಅಂಚ ಅಥವಾ ಆಶ್ಚರ್ಯ ಯಾರೇ ಮಸ್ತ್ ಸೆಗ್ಮೆಂಟ್ಸ್ ತಿಕ್ಕಾಡು ಬಂದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯೋರ್ ಹಾಟ್ ಸೀಟ್ ಇಸ್ ವೇಟಿಂಗ್ ಫಾರ್ ಯು. ಯು ಕ್ಯಾನ್ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಸೊ ದಟ್ ವಾಸ್ ಪ್ರಮೋದ್ ಆಳ್ವಾ ಸರ್. ಅವರ ಜೋರದ ತಾಟಿ ಬರೋದು ಮೋಕೆಡು ಕಾರ್ಯಕ್ರಮ ಇಟ್ಕೊಂಡು. ಓಕೆ, ಸೊ ಈ ಶೋನ ಫಸ್ಟ್ ಜಡ್ಜ್ ಬಂದಾಗಿದೆ. ಡಾನ್ಸ್ ಮಮ್ಮಿ ಡಾನ್ಸ್ ಅಲ್ಲಿ ಡಾನ್ಸ್ನ ಡ್ಯಾಡಿ ಅಂತ ಹೇಳುವಂಥ ಪ್ರಮೋದ್ ಆಳ್ವಾ ಅವರು ಅವರ ಸೀಟನ್ನು ತಗೊಂಡಾಗಿದೆ. ನೆಕ್ಸ್ಟ್ ಜಡ್ಜ್ ಅನ್ನ ಕರೆಯುವಂತಹ ಸಮಯ. ಸೊ ಶಾಲ್ ಐ ಕಾಲ್ ಅಪಾನ್ ದ ನೆಕ್ಸ್ಟ್ ಜಡ್ಜ್? ಅಲ್ಲ, ಒಂದು ನಿಮಿಷ. ನೆಕ್ಸ್ಟ್ ಜಡ್ಜ್ನ ನಾನೇ ಕರೆಯೋದು ಅಂತ ಮೊದಲಿಂದ ಡಿಸೈಡ್ ಆಗಿದೆ. ಸೊ ನಾನೇ ಕರಿತೀನಿ. ಏನದು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೀರಾ? ಏನಿಲ್ಲ, ಅವರು ಬರ್ತಾ ಇದ್ದಾರೆ. ಸೊ ಒಂದು ಸ್ಪೆಷಲ್ ವ್ಯಕ್ತಿ ಬರ್ಬೇಕಂತಂದ್ರೆ ಸ್ಪೆಷಲ್ ರೀತಿಲಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ಬೇಕಲ್ವಾ. ಒಂಜಿ ಸ್ಪೆಷಲ್ ಆದ ಒಂಜಿ ಪರ್ಸನ್ ಬಂದಾಗ ಅಲ್ಪದಲ್ಲ ಸ್ಪೆಷಲ್ ಆಯ್ಜಿಂದ ಅಂಡ ಅಲ್ಪದಲ್ಲ ಸ್ಪೆಷಾಲಿಟಿ ಉಂಡೆ. ಓಕೆ, ಪ್ಲೀಸ್ ಗೋ ಹೆಡ್. ಓಕೆ, ಸೊ ಇವ್ರಂದ್ರೆ ಮಂಗಳೂರಿನ ಕೀರ್ತಿ. ಯಾರಿಲ್ಲ ಇವ್ರ ರೀತಿ. ಇವ್ರನ್ನ ಕಂಡ್ರೆ ನನಗಂತೂ ತುಂಬಾ ಪ್ರೀತಿ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅದ್ವಿತಿ. ಜೋರಾದ ಚಪ್ಪಾಳೆ ಬರಲಿ. ಪ್ಲೀಸ್ ವೆಲ್ಕಮ್ ನಮ್ಮ ಮುಂದಿನ ಜಡ್ಜ್ ಅದ್ವಿತಿ ಶೆಟ್ಟಿ ಆನ್ ಸ್ಟೇಜ್.
ಮಲ್ಲೆ ಜೇಪಲ ಇಲ್ಲದ ಮಲ್ಲಕ್ಲೆಗ್ ಸುರುಕು ಕಾರಗ ಬಿಡೋಡಿಗೆ ಐದು ಬೊಕ್ಕ ಮಾತ ಇಲ್ಲಕ್ಲೆ ಎದುಕು ನೋಡಿಗೆ ಯು ಲುಕಿಂಗ್ ಗಾರ್ಜಿಯಸ್ ವೆರಿ ನೈಸ್ ಥ್ಯಾಂಕ್ ಯು ಸೌಜನ್ಯ ಈರೆಗಾದ ಒಂಜಿ ಪೋಯಂ ಪನ್ನೋಡೊಂದು ಒಂಜಿ ವಾರ ಅರ್ಧ ಪ್ರಾಕ್ಟೀಸ್ ಮಾಡ್ತದೆ ಬೈ ಹಾರ್ಟ್ ಮಾಡ್ತದೆ ಬೈದೇರು ಒಂಚೂರು ಅರೆಗೆ ಒಂಚೂರು ಹೈಪ ಅಥವಾ ಥ್ಯಾಂಕ್ ಯು ಅದು ಮಲ್ಲೆ ಜವೆಂಗಿಲ್ ಬೊಕ್ಕ ಪಾತೆರನು ಅದಾಗಿ ಮಾತೆರನು ಎದುರೋಡಿ ಒಂದು ನಿಮಿಷ ಇರೆ ಖುಷಿ ಅಂಡೆ ಇನ್ನು ಫಸ್ಟ್ ಇರೆ ಕೈ ಕೊರಿಯೆ ಎಂಕ್ ಭಾರಿ ಖುಷಿ ಅಣ್ಣ ಎಂಕ್ ಭಾರಿ ಖುಷಿ ತಿಲೆ ಪಂದಿತ್ತೆ ಎಂಕ ಅವು ಖುಷಿ ಆಯ್ನಿ ಕೈ ಕೊರ್ನಿ ಯಾರಿಗೆ ಹೆಂಗ್ ಕತ್ತನ್ ಹೆಂಗ್ ಕೈ ಕೊಡ್ತು ಬಾರಿ ಬೇಜಾರಾತು ಹೆಂಗ್ ಕೈ ಕೊಡ್ತು ಜರಿ ಇರೇ ಕೈ ಕೊರಿರತ್ತೆ ಅವು ಹೆಂಗ್ ಖುಷಿ ಆಯ್ನಿ ಬಟ್ ಮಲ್ಲೇಜಿ ನಾನು ಒಂತೆ ಪಡ್ತು ಕುಡೊಂದು ಜನ ಬರ್ಕೊಂಡು ಕೈ ಕಾರ್ ಪೂರ ಕೊರ್ರೆ ಸೊ ವಿಲ್ ಮೂವ್ ಅಹೆಡ್ ಹೌ ಆರ್ ಯು ಫೀಲಿಂಗ್ ಎಂಚ ಒಂದುಂಡು ಈ ವೇದಿಕೆ ಮತ್ತೆ ಕೂಡ ಬೈದಾರು ಫಸ್ಟ್ ರೌಂಡ್ ಒಂದು ಆತು ಮಮ್ಮಿನ ಕ್ಲೀನ್ ಸ್ಟೇಜ್ ಇಡ್ತು ಇಯರ್ ಅಕಲ್ನ ಬೇತೆ ಬೇತೆ ಪರ್ಫಾರ್ಮೆನ್ಸಸ್ ಇನಿ ಒಂಜಿ ಸ್ಪೆಷಲ್ ರೌಂಡ್ ದಯಪನ್ನಾಗ ಪ್ರತಿ ಸಲ ನಿಕ್ಕಲು ಸ್ಟೇಜಿಗೆ ಬಂದಾಗ ಕೊರಿಯೋಗ್ರಾಫರ್ ಏರಂದಕ್ಕೆ ಏನೊಂದಿರ್ತಾರೆ ಇನಿ ಕೊರಿಯೋಗ್ರಾಫರ್ ತಪ್ಪವಲ್ಲ ಕೆಜಿ ಕೊರಿಯೋಗ್ರಾಫರ್ಲ ಒಟ್ಟಿಗೆ ಸ್ಟೇಜಿಗೆ ಬರೋದಿಲ್ಲ ಮಸ್ತ್ ಖುಷಿ ಆವೊಂದುಂಡು ಐ ಥಿಂಕ್ ಈ ಸ್ಟೇಜಿಗೆ ಬರ್ಪುನನೇ ಖುಷಿ ಆ್ಯಂಡ್ ಇನಿ ಸ್ಪೆಷಲ್ ಎಂಕ್ ದಾಯ್ ಪಂಡ ಯಾನು ಶೋದ ನಡುಟ್ ಪನ್ಪೆ ಎಂಕ್ ದಾಯ್ ಈ ರೌಂಡ್ ಸ್ಪೆಷಲ್ ಪಂದು ಎಂಕ್ ಕೆಲವೊಂಜಿ ಎನ್ನ ಜರ್ನಿ ಇಡು ಬರ್ಪುನಂಚಿನ ಒಂದು ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ಅವು ಪರ್ಸನ್ ರಡ್ಡು ಜನ ಈ ಶೋಡುಲ ಉಲ್ಲೇರು ಸೊ ಎಂಕ್ ಪನಿಯರೆ ಬೋಡು ಅವು ಬಟ್ ಐ ಥಿಂಕ್ ವಿ ಶುಡ್ ವೇಟ್ ಫಾರ್ ಇಟ್ No, you can please go ahead. ಒಂಚೂರು ಸರ್ಪ್ರೈಸ್ ದೀಕಾನೆ ಓ ಅಂಚ ಉಂಡೆ ಓಕೆ ಸರ್ಪ್ರೈಸ್ ದೀಕಾ ಪಂಡ ಈ ಸರ್ಪ್ರೈಸ್ ನೇಪ ಓಪನ್ ಮಲ್ಪೊಡೊಂದು ಪನ್ಲೆ ಐ ವಿಲ್ ಗಿಫ್ಟ್ ರ್ಯಾಪ್ ಅಂಡ್ ಓಪನ್ ಇಟ್ ಶೋರ್ ಓಕೆ ಡನ್ ಸೊ ಲಾಟ್ ಆಫ್ ಸರ್ಪ್ರೈಸಸ್ ಮಮ್ಮೀಸ್ ಇಡ್ದು ಮಾತ್ರ ಅತ್ತು ಎಂಕಲ್ಲ ಜಡ್ಜಸ್ ಇಡ್ಲ ಸರ್ಪ್ರೈಸಸ್ ಈ ಒಂದು ಎಪಿಸೋಡ್ ಡಯರಿ ಉಂಡು ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ ಅಂಡ್ ದ ಹಾಟ್ ಸೀಟ್ ಇಸ್ ವೇಟಿಂಗ್ ಪ್ಲೀಸ್ ಬಲೆ ಬಲೆ ಆಲ್ ನಾನು ದಿ ಬಡ್ದು ಬೆಸ್ಟ್ ಟು ಆಲ್ ದಿ ಬಲೆ ಕಂಟೆಸ್ಟೆಂಟ್ಸ್ ಇಟ್ಸ್ ಓಕೆ ಬಲೆ ನಾನು ಬಡ್ದು ಆರ್ ಬರ್ತದೆ ಬೋಪಿರ್ ಬಲೆ. ಇಟ್ಸ್ ಓಕೆ ಓಕೆ ಆಲ್ ದಿ ಬೆಸ್ಟ್ ದಯಮಂತ ತೀರ್ನ ಸೀಟೆಡ್ ಇರ್ಕುಲ್ಲೆ ದಯಪನ್ನ ಗ್ಯಾನ್ ಪೌಂಡ್ ಏರೆಗೆ ಬೇಜಾರ್ ಹಾಕೊಂಡು ಸೊ ಐ ನೋ ಇಟ್ ಸೊ ಅಂಚ ಗ್ಯಾನ್ ಮೂಲೆ ಹೋಗ್ತವೆ ಬೇಜಾರಿಜಿ ಪಾಪ ಅರೆಗೆ ಪೋಡಿಗೆ ಅವು ಅಂಡ್ ಫೈನಲಿ ಆ ಥರ್ಡ್ ಜಡ್ಜ್ ಮೇರೆನಂತೂ ಅನುರಾಗ್ ಇಂಟ್ರೊಡ್ಯೂಸ್ ಮಲ್ಪರೆ ಚಾನ್ಸೇ ಇಜ್ಜಿದೆ ಪಂಡ್ ಏರಾಣೆ ಒಂಜಿ ಇಂಟ್ರೊಡ್ಯೂಸ್ ಮಲ್ಪೊಡು ಅಂಡ ಅರೆಗೆ ಎಡ್ಡೆಂಟಿದಿನ ಶಬ್ದ ಪನೋಡು ವರ್ಬ್ಸ್ ಪನೋಡು ಆಡ್ಜೆಕ್ಟಿವ್ಸ್ ಪನೋಡು ಪುಗರೋಡು ಮೇರೆಗ್ಲ ದಾದಾನ ಛತ್ತೀಸ್ಕ ಆಕಡ ಆಪುಜಿ ಬಟ್ ದಿಸ್ ಜಡ್ಜ್ ಇಸ್ ಡೆಫಿನೆಟ್ಲಿ ಎ ಬೂನ್ ಅನ್ ಎ ಸೆಟ್ ಟು ದಿ ಇಂಡಸ್ಟ್ರಿ ಅವು ಕೊರಿಯೋಗ್ರಫಿ ಆದಿಪ್ಪು ಆ್ಯಕ್ಟಿಂಗ್ ಆದಿಪ್ಪು ಮಾಡಲಿಂಗ್ ಆದಿಪ್ಪು ಅಥವಾ ಆಸ್ ಅ ಪರ್ಸನ್ ಇಂಡೀಡ್ ಅ ಸ್ಪೆಷಲ್ ಪರ್ಸನ್ ಸೂರಜ್ ಸನಿಲ್ ಎಂಕಲ್ನ ಒಟ್ಟಿಗೂ ಲೇರೆ ಜೋರಾಯಿನ ತಾಟಿದೊಟ್ಟಿಗೂ ಲೆಟ್ಸ್ ಕಾಲ್ ಅಪಾನ್ ದ ಥರ್ಡ್ judge of Dance Mummy Dance Season 6, Suraj Sanil. Welcome to the show. My God, today ek se badkar ek judges are looking fab. This is a wonderful combination, Suraj. Thank you so much. And retro hero, and you also looking good. Thank you. Yes, Suraj encha ondundu. I should not be asking this. Encha aapundu panpunaini ee audience ge panodu. This is a special round. ಕ್ವಾರ್ಟರ್ ಫಿನಾಲೆ ದಾದ ಸ್ಪೆಷಲ್ ಬರೋಂದುಂಡು ಎವ್ರಿಬಡಿ ಈಸ್ ಎಕ್ಸ್ಪೆಕ್ಟಿಂಗ್ ಫಸ್ಟ್ ಆಫ್ ಆಲ್ ಯಾ ಮಾತ್ರೆ ದಾದ ಪನ್ಪೆ ಬಂಡ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಎಡ್ಡೆ ಒಂಜಿ ಹವಾ ಕ್ರಿಯೇಟ್ ಮಂತೊಂದುಂಡು ಎಡ್ಡೆ ಹಿಟ್ ಆವೊಂದುಂಡು ಮಾತ ಎಪಿಸೋಡ್ಸ್ ಸೊ ಅವ ಹಿಂಗೆ ಮಸ್ತ್ ಖುಷಿ ಆವೊಂದುಂಡು ಆ್ಯಂಡ್ ವಿ ಹ್ಯಾವ್ ರೀಚ್ ಟು ಕ್ವಾರ್ಟರ್ ಫಿನಾಲೆ ಸೊ ಇನ್ನೇ ಒಂಜಿ ಕೆಲವು ಚಾಲೆಂಜಸ್ನ ಇಂಕುಲು ಕಂಟೆಸ್ಟೆಂಟ್ಸ್ಗೂ ಕೊಡ್ತಾ ಸೊ ದಟ್ ಈಸ್ ನಥಿಂಗ್ ಬಟ್ ಡಾನ್ಸ್ ವಿತ್ ದರ್ ಕೊರಿಯೋಗ್ರಾಫರ್ ವಿತ್ ದ ಸಿಂಗಲ್ ಪ್ರಾಪ್ ಓಕೆ ಸೊ ಅಕಲು ಕೊರಿಯೋಗ್ರಾಫರ್ನೊಟ್ಟಿಗೆ ಕೋಆರ್ಡಿನೇಷನ್ಲ ಮನ್ಪುಡು ಆ್ಯಂಡ್ ಒಂಜಿ ಪ್ರಾಪ್ಸ್ ಒಟ್ಟಿಗೆಲ್ಲ ಕೋಆರ್ಡಿನೇಷನ್ ಮನ್ಪುಡು ಸಿಂಗಲ್ ಪ್ರಾಪ್ ಅಂಡ ಫುಲ್ ಡಾನ್ಸ್ ಒಂಜೇ ಪ್ರಾಪ್ ಯೂಸ್ ಒಂಜಿ ಪ್ರಾಪ್ಸ್ ಇಜಿನ ಪ್ರಾಪರ್ಟಿನ ಯೂಸ್ ಮಂತದಕಲು ಡಾನ್ಸ್ ಮನ್ಪು ಇಟ್ ಕ್ಯಾನ್ ಬಿ ಹ್ಯಾಂಡ್ ಪ್ರಾಪ್ಸ್ ಆರ್ ಎನ್ ಪ್ರಾಪರ್ಟಿ ದೇ ಕ್ಯಾನ್ ಯೂಸ್ ಇಟ್ ಆ ಯೂಸ್ ಮಂತದ ಡಾನ್ಸ್ ಮನ್ಪುಡು ಸೊ ಅವು ಅಕ್ಲೆಗೆ ಈ ಸಲ ಕೊಡ್ತಿನ ಚಾಲೆಂಜ್ ವಾವ್ ನೈಸ್ ಸೊ ಇಜಿನಾಂಡ ಇಡೀ ಸ್ಟೇಜ್ ಒಂದು ಆತ ಪ್ರಾಪರ್ಟೀಸ್ ಉಪ್ಪೊಂದಿತ್ತು ಸೊ ಒಂಜೊಂಜಿ ಪ್ರಾಪರ್ಟೀಸ್ ಒಟ್ಟಿಗೆ ಅಕಲ್ ಗೊಬ್ಬೊಂದಿತ್ತಾರೆ ಟುಡೇ ದೇ ವಿಲ್ ಹ್ಯಾವ್ ಟು ಯೂಸ್ ಓನ್ಲಿ ಒನ್ ಪ್ರಾಪ್ ಆಯ್ತಾ ಒಟ್ಟಿಗೆ ಕೊರಿಯೋಗ್ರಾಫರ್ಲ ಸ್ಟೇಜಿಗೆ ಬರೋಡೊಂದು ಆಲ್ರೆಡಿ ಡಿಸೈಡ್ ಮಾಡ್ತದೆ ಅಕ್ಲೆಲ್ಲ ಸ್ಟೇಜಿಗೆ ಲೆಪ್ಪಡ ನಲಿಪೊಂದಿಲ್ಲ ಸೊ ನೆಂಚಾನ್ ಬಂದಾಗ ಟೀಚರ್ ಕಲ್ಪವನಾರ್ಲ ಆರ್ಲ ಬತ್ತ ಎಕ್ಸಾಮ್ ಕುಲ್ಲ ಕಾಣಿತ್ತೆ ಎಕ್ಸಾಮ್ ಅಂಡ್ ಒಂದೆಟ್ ಒಂಜಿ ಟ್ವಿಸ್ಟ್ ಉಂಡು ಅನುರಾಗ್ ಅಟ್ ದ ಎಂಡ್ ಆಫ್ ಈಚ್ ಎಪಿಸೋಡ್ ಬೆಸ್ಟ್ ಕೊರಿಯೋಗ್ರಫಿ ಪಂಡೊಂಜಿ ಅವಾರ್ಡ್ ಪೋಪುಂಡು ಆ ಎಪಿಸೋಡ್ ಇತ್ತಿನ ಡಾನ್ಸ್ ದಾಕ್ಲೇಡ್ ಸೊ ಐ ವಾಂಟ್ ಟು ಆಸ್ಕ್ ಸೂರಜ್ ಇತ್ತೆ ಬೆಸ್ಟ್ ಕೊರಿಯೋಗ್ರಾಫರ್ಗೆ ಪೋಪುಂಡ ಅತ್ತದ ಡಾನ್ಸ್ ಕೊರಿಯೋಗ್ರಫಿಗೆ ನಿಖಲ್ ಜಡ್ಜ್ ಮಲ್ಪಾರ ಇಜಿ ಕೊರಿಯೋಗ್ರಾಫರ್ ಕೊರಡಾಂಡ ಹೋಲ್ ಸೀಸನ್ ದ ನಮ್ಮ ಡಾನ್ಸ್ ಅಂತ ಓಡಪಡು ಇಟ್ಸ್ ಓನ್ಲಿ ಫಾರ್ ಟುಡೇಸ್ ದ ಪರ್ಟಿಕ್ಯುಲರ್ ಕೊರಿಯೋಗ್ರಫಿ ಆ ಡಾನ್ಸ್ ದಾದ ಕಲ್ಪದು ಪೆರ್ ಇನ್ನಿತ ಒಂಜಿ ಮೂಮೆಂಟ್ಗೆ ಐಕ್ ಮಾತ್ರ ಈ ಅವಾರ್ಡನ್ನು ಕೊರೊಂದುಲ್ಲ ದಟ್ ಇಸ್ ಬೆಸ್ಟ್ choreography, not the choreographer. Okay, best choreography of that week. Of that particular that episode. Okay, done. Superb. So thank you so much. Anyways, looking thank good. You so much. Hot seat is waiting. Thank you. Good luck. And all the best. Yes, to you. thank you so much. Thank you. So that was Suraj Sanil. So ಅಂಚಾದ ಮೂಜಿ ಜಡ್ಜಸ್ ದ ಸ್ಟೇಜ್ ದ ಮಿತ್ ಬತ್ತದಾಂಡ್ ಆ್ಯಂಡ್ ಅಕಲ್ನ ಅಭಿಪ್ರಾಯ ಪಂಡೇರು ಸೊ ಇನಿ ಕ್ವಾರ್ಟರ್ ಫಿನಾಲೆಗೆ ಪೋಂದುಲ್ಲ ಒಂಜಿ ಸ್ಟೆಪ್ ದುಂಬುದಿ ಒಂದುಲ್ಲ
ಈ ಸ್ಟೆಪ್ ಈನಿಕ್ ಕೊರಿಯೋಗ್ರಾಫರ್ಲ ಒಂಜಿ ಸ್ಟೆಪ್ ದುಂಬರೊಂದುಲ್ಲೇರು ದುಂಬಾಕುಲು ಏಪಲ ಸ್ಟೇಜ್ ದ ಪಿರ ಉಂತೊಂದು ಅಕ್ಲೆಗ್ ಮಸ್ತ್ ಹೆಲ್ಪ್ ಮಂತೊಂದು ಅಕುಲು ಕುಲೊಂದಿತ್ತಾರೆ ಇನಿ ಕೊರಿಯೋಗ್ರಾಫರ್ಲ ಸ್ಟೇಜ್ ಬರೋಂದ್ರು ಸೊ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಟೆನ್ಷನ್ ಇನಿಯತೆ ಆಲ್ವೇಸ್ ಏಪಾಂಡಲ ಎಂಕಲ್ನ ಗುರುಕುಲ್ನ ಒಟ್ಟಿಗೆ ಎಂಕಲ್ ದಾದನ ಮಲ್ಪೊಡು ಪನ್ನಾಗ ಒಂಚೂರು ಪೋಡಿಗೆ ಎಪ್ಪುಂಡು ಒಂಜ ಗುರುಕುಲ್ನ ಸ್ಟೈಲಿಗೆ ಎಂಕಲ್ ಅಪ್ಗ್ರೇಡ್ ಆವೋಡು ಈಜಿನಾಗ ಒಂಚೂರು ಆರ್ ಕೊರಿಯೋಗ್ರಾಫರ್ ಒಂಚೂರು ಸ್ಲೋ ಡೌನ್ ಆವೋಡು ಬಟ್ ಎನಿವೇಸ್ ತಾಲ್ ಮೇಲೆ ಒಟ್ಟಿಗೆ ಒಂದಿಪ್ಪೋಡು ಸೊ ಮಮ್ಮಿ ನಕಲ್ ಫುಲ್ ಡಗ್ 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 ಈ ಒಂದು ವೇದಿಕೆಯಲ್ಲಿ ಒಂದು ವಿಶೇಷತೆ ಇದೆ ಯಾಕಂದ್ರೆ ಜಡ್ಜಸ್ನ ಜೊತೆಗೆ ಇನ್ನೊಂದು ಸೀಟ್ ಅಲ್ಲಿ ಕಾಣಿಸ್ತಾ ಇದೆ ಪ್ರತಿ ಎಪಿಸೋಡಲ್ಲಿ ಒಬ್ಬೊಬ್ರು ಗೆಸ್ಟ್ ನಮ್ಮ ಜೊತೆ ಇದ್ದಾರೆ ಆದರೆ ಇವತ್ತು ಬರುವಂತಹ ಗೆಸ್ಟ್ಗಳು ಸ್ವಲ್ಪ ಡಿಫ್ರೆಂಟ್ ಮಂಗಳೂರಿಂದ ಸ್ವಲ್ಪ ದೂರ ಇದ್ರು ಕೂಡ ಮಂಗಳೂರು ರೂಟಿಗೆ ಹತ್ರ ಇದ್ದವರು ನೀವು ಕ್ವೆಶ್ಚನ್ ಮಾಡ್ತಾ ಇರ್ಬೋದು ಏನಿದು ಯಾರು ಅಲ್ಲ ಅದೇ ನೋಡ್ತಾ ಇದೆ ಆ ಚೇರ್ ಖಾಲಿ ಇದೆ ಅದನ್ನ ಅದ್ವಿತೀಯ ಅವ್ರ ಪಕ್ಕಕ್ಕೆ ಇಟ್ಟು ನಾನು ಕೂತ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೆ ನಿಮ್ಗೆ ಅದೊಂದೇ ಇರೋದಲ್ವಾ ನೋ ದ ಚೇರ್ ಇಸ್ ನಾಟ್ ಗೋಣ ಮೂವ್ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಸ್ಪೆಷಲ್ ಆಗಿ ಒಬ್ರು ಬರ್ತಾ ಇದ್ದಾರೆ ಇಬ್ರು ಬರ್ತಾ ಇದ್ದಾರೆ ಕಂಬಳಿ ಹುಳ ಅನ್ನುವಂಥ ಒಂದು ಹೊಸ ಫಿಲ್ಮ್ ಈ ಹೆಸರನ್ನ ಕೇಳುವಾಗಲೇ ನಮಗೆಲ್ಲ ಅಯ್ಯೋ ಏನೋ ಒಂದು ಅನ್ಈಸಿನೆಸ್ ಆಗುತ್ತೆ ಆದರೆ ಫಿಲ್ಮ್ ನೋಡಿದರೆ ಆ ಅನ್ಈಸಿನೆಸ್ ಎಲ್ಲ ಹೋಗಿ ತುಂಬ ಖುಷಿಯಾಗುವಂಥ ಒಂದು ಹೊಸ ಫಿಲ್ಮ್ ಕಂಬಳಿ ಹುಳದ ಲೀಡ್ ಕ್ಯಾರೆಕ್ಟರ್ಸ್ ನಮ್ಮ ಜೊತೆ ಇದ್ದಾರೆ ಅಂಜನ್ ನಾಗೇಂದ್ರ ಹಾಗೂ ಅಶ್ವಿತಾ ಹೆಗಡೆ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಬ್ಬರನ್ನು ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ Can we have the lead actors of Kambli Hula film? Anjan Nagendra and Ashwita Hegde. So welcome Anjan and welcome Ashwita. ಮೊದಲಾಗಿ ನಮ್ಮ ಟಿವಿಯ ಒಂದು ಇಡೀ ಟೀಮ್ ನಿಂದ ನಿಮಗೆ ವೆಲ್ಕಮ್ ಹೇಳ್ತಾ ಇದ್ದೇವೆ ಐ ರಿಕ್ವೆಸ್ಟ್ ಅನುರಾಗ್ ಟು ಪ್ಲೀಸ್ ಗಿವ್ ದೆಮ್ ಎ ಬುಕೆ ಅಂಡ್ ವೆಲ್ಕಮ್ ದೆಮ್ ಆನ್ ದಿಸ್ ಸ್ಟೇಜ್ ಅಂಡ್ ದ ಮೈಕ್ ಯಾವಾಗಲೂ ಲೇಡೀಸ್ ಫಸ್ಟಾ ಅಲ್ಲ ಅವ್ರು ಫಸ್ಟ್ ಅವ್ರಿಗೆ ಬೊಕೆ ಕೊಟ್ಟು ನಾನು ಅವ್ರನ್ನ ವೆಲ್ಕಮ್ ಮಾಡಿದೆ ಸೊ ಹಾಗಾಗಿ ನಮ್ಮ ಸಂಸ್ಕೃತಿಯ ಪ್ರಕಾರ ಅವರಿಗೆ ಮೊದಲು ಮೈಕ್ ಕೊಟ್ಬಿಟ್ಟೆ ಶೋ ಮುಂದೆ ಹೋಗ್ಲಿಕ್ಕೆ ಅದ್ವಿತಿಯಲ್ಲಿ ನೋಡ್ತಾ ಇದ್ದಾರೆ ಗೊತ್ತಿದೆ ಅಲ್ವಾ ಅಲ್ಲ ಈಗ ಇವತ್ತು ನಾವು ಮಾಡ್ತಾ ಇರ್ತಿರೋದು ಕಂಬಳಿ ಹುಳದ ಬಗ್ಗೆ ಕಂಬಳಿ ಹುಳ ಅಂತಂದ್ರೆ ಯಾರಿಗೂ ಇಷ್ಟ ಇಲ್ಲ ಬಟ್ ಐ ಥಿಂಕ್ ಇದು ಒಂದೇ ಕಂಬಳಿ ಹುಳ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಅನ್ಸುತ್ತೆ ಅಲ್ವಾ ಎಲ್ರಿಗೂ ಕಂಬಳಿ ಹುಳ ಅಂತ ದೂರ ಓಡ್ತಾರೆ ಅಯ್ಯೋ ಏನಾದರೂ ಇರಿಟೇಟ್ ಆಗುತ್ತೆ ಅಂದ್ರೆ ಏನಿದು ಸ್ಪೆಷಲ್ ಕಂಬಳಿ ಹುಳ ಅಂದ್ರೆ ಸೊ ಕಂಬಳಿ ಹುಳ ಒಂದು ಎಮೋಷ್ನಲ್ ಜರ್ನಿ ಇದೊಂದು ಟ್ರಾನ್ಸ್ಫಾರ್ಮೇಷನು ಸೊ ಕಂಬಳಿ ಹುಳ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ದಂಗೆ ಇದು ಒಂದು ಚಿಟ್ಟೆಯ ಟೀನೇಜ್ ಫೇಸ್ ಸೊ ಹೇಗೆ ಕಂಬಳಿ ಹುಳ ಚಿಟ್ಟೆಯಾಗಿ ಬದಲಾಗತ್ತೋ ಹಾಗೆ ಈ ಮೂವಿಯಲ್ಲಿರೋ ಎಲ್ಲ ಪಾತ್ರಗಳು ಚಿಟ್ಟೆಯಾಗಿ ಬದಲಾಗ್ತವೆ ಸೊ ಅದು ಏನೇನಾಗುತ್ತೆ ಅಂತ ನೋಡಲಿಕ್ಕೆ ನೀವೆಲ್ಲರೂ ಮೂವಿ ನೋಡಬೇಕು ಸೊ ನೋಡಿರೋರ ಅಭಿಪ್ರಾಯ ತುಂಬಾ ಒಳ್ಳೆಯದಿದೆ ಸೊ ನಮಗೆ ಖುಷಿ ಇದೆ ಹಾಗಾಗಿ ಇಲ್ಲಿ ಕರ್ಸ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ಅಂಜನ್ ಅವರೇ ನೀವು ಕೂಡ ಚಿಟ್ಟೆಯ ಟೀನೇಜ್ ಫೇಸಲ್ಲೇ ಇದ್ದೀರಾ ಎಲ್ಲ ಗಡ್ಡ ಬೀಸಿ ಇಟ್ಕೊಂಡು ಫುಲ್ ಡ್ಯಾಶಿಂಗ್ ಹೀರೋ ಸ್ಟೇಜಿಗೆ ಬಂದಾಗಿದೆ ನಿಮ್ಮ ರೋಲ್ ಹೇಗಿದೆ ಇದರಲ್ಲಿ ಇನ್ನೂ ಕೂಡ ಟೀನೇಜ್ ಲೆವೆಲಲ್ಲಿ ಇದೆಯಾ ಅಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗಿರುತ್ತಾ ಮೊದಲಿಗೆ ಎಲ್ಲ ಮಂಗಳೂರು ಜನತೆಗೆ ನಮಸ್ಕಾರ ಸೊ ನಮಗೆ ಈ ವೇದಿಕೆ ಕಲ್ಪಿಸ್ಕೊಟ್ಟಂಥ ನಮ್ಮ ಟಿ ವಿ ಚಾನಲ್ಗೂ ನಮಸ್ಕಾರ ಮಂಗಳೂರಿಂದ ದೂರ ಇದ್ದರು ಸೊ ಮಂಗಳೂರಿಗೆ ನಮ್ಮನ್ನ ಕರ್ಕೊಂಡಿದ್ದೀರಾ ಯಾಕೆಂದರೆ ಹಾಸನ ಮೇಲೆ ಬರಬೇಕು ನಾನು ಹಾಸನವನು ಸೊ ನೀವು ಬೆಂಗಳೂರಿಂದ ಬರುವಾಗ ನಾವು ಹಾಸನ ಮೇಲೆ ಬರಬೇಕು ಕಂಬಳಿ ಹುಳ ಅಂತ ಅಂದರೆ ನಿಮಗೆಲ್ಲ ಇದೇನು ಈ ಥರ ಹೆಸರಿದೆ ಅನಿಸುತ್ತೆ ಒಂದು ಇಟ್ಟಿದ್ದ ಉದ್ದೇಶ ಒಂದು ಬೈಬೇಕು ಇಲ್ಲ ನೆನಪಿರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದೇನು ಹಿಂಗಿಟ್ಟಿದ್ರಲ್ಲ ಟೈಟ್ಲು ಅಂತ ಕ್ಯಾಚಿಯಾಗಿರಬೇಕು ಅಂತ ಬಟ್ ಅದು ಕತೆಗೆ ತುಂಬ ಬ್ಲೆಂಡ್ ಆಗಿದೆ ನಮ್ಮ ಟೀನೇಜಲ್ಲಿ ಎಲ್ಲರಿಗೂ ಒಂದೊಂದು ಹೊಸ ಹೊಸ ಸಮಸ್ಯೆಗಳು ಅಥವಾ ಒಂದಷ್ಟು ಆಕರ್ಷಣೆಗಳು ಸ್ಟಾರ್ಟ್ ಆಗಿರುತ್ತೆ ಸೊ ಅದು ನಾವು ಚಿಟ್ಟೆ ಆದಾಗಲೇ ನಮಗೆ ಅದರದ್ದು ರಿಯಾಲಿಟಿ ಗೊತ್ತಾಗೋದು ಸೊ ಅದು ಸಿನಿಮಾದ ಕತೆ ಸೊ ಇಡೀ ಚಿತ್ರರಂಗ ನಮ್ಮ ಕಂಬಳಿ ಹುಳ ಟೀಮಿಗೆ ಸಪೋರ್ಟ್ ಕೊಟ್ಟರು ಇಡೀ ಚಿತ್ರರಂಗ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕಂಬಳಿ ಹುಳನ ನೋಡಿ ಮೆಚ್ಕೊಂಡ್ರು ಹಾಗೆ ನಮ್ಮ ಹೀರೋಯಿನ್ ಕೂಡ ಮಂಗಳೂರಿನವರೇ ಸೊ ಹಾಗಾಗಿ ನಿಮ್ಮ ಒಂದು ಮಂಗಳೂರಿನ ಮಣ್ಣಿನ ಒಂದು ಇದು ನಮಗೆ ಕಂಬಳಿ ಹುಳಕ್ಕೂ ಇದೆ ಸೊ ಆ ನಂಟು ಚೆನ್ನಾಗಿ ಆಗ್ತಿದೆ ಈಗ ಸಿನಿಮಾ ಎಲ್ಲ ಕಡೆ ಸೊ ಖುಷಿ ಆಗ್ತಿದೆ ಮೊದಲ ವೇದಿಕೆ ಅಂದರೆ ನಿಮ್ಗಳನ್ನೆಲ್ಲ ನೋಡಿ ನಿಮ್ಗಳ ಜೊತೆ ಈ ಸಂಭ್ರಮನ ಹಂಚ್ಕೊಳ್ಳೋಕ್ಕೆ ಬಂದಿರೋದು ಎಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ಶೋ ಚೆನ್ನಾಗಾಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ಅಶ್ವಿತಾ ಮಂಗಳೂರಿನವರು ನೀವು ಹಾಸನ್ನವರು ಇಬ್ಬರು ಇರೋದು ಈಗ ಬೆಂಗಳೂರಲ್ಲಿ ಇಬ್ರದ್ದು ಫಸ್ಟ್ ಪ್ರಾಜೆಕ್ಟಾ ಇದು ವೆರಿ ಗುಡ್ ಸೊ ಹೊಸ ಪ್ರಾಜೆಕ್ಟಲ್ಲಿ ಒಂದು ಕಂಬಳಿ ಹುಳದಲ್ಲಿ 2 ಚಿಟ್ಟೆಗಳಾಗಲಿಕ್ಕೆ ರೆಡಿಯಾಗಿರುವಂಥ ಆ್ಯಕ್ಟರ್ಸ್ ನಮ್ಮ ಜೊತೆ ಇದ್ದಾರೆ ಫಿಲ್ಮ್ನ ಬಗ್ಗೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ನ ಬಗ್ಗೆ ಮತ್ತೆ ಶೋನ ಮಧ್ಯದಲ್ಲಿ ಮಾತಾಡ್ತಾ ಹೋಗೋಣ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೋ ಮಚ್ ಸಂಜನ್ ವೆಲ್ಕಮ್ ಥ್ಯಾಂಕ್ ಯು ಡಾನ್ಸ್ ಇನ್ನು ಪಿಲ್ಲೋ ಯೂಸ್ ಮಲ್ತೊಂದು ಎಂಚ ಮಲ್ಪೇರು ಪನ್ಪುನೊಂಜಿ ವಿಚಿತ್ರದ ಕ್ಯೂರಿಯಾಸಿಟಿ ಅವನ್ ತೂಗೋಡುಂಡಾಂಡ ವಿ ಹ್ಯಾವ್ ಟು ಕಾಲ್ ಅಪ್ ದ ಫಸ್ಟ್ ಕಂಟೆಸ್ಟೆಂಟ್ ಆರ್ ವಿ ರೆಡಿ ಸೊ ಮೊದಲ ಕಂಟೆಸ್ಟೆಂಟ್ ನ ಸ್ಟೇಜ್ ಮೇಲೆ ಕರೆಯೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಸೌಮ್ಯಶ್ರೀ ಆನ್ ಸ್ಟೇಜ್ ಅಲಾಂಗ್ ವಿತ್ ಹರ್ ಕೊರಿಯೋಗ್ರಾಫರ್ ಕೃಷ್ಣ ಆರ್ಯ ಸ್ವಲ್ಪ ತಿನ್ನು ಸಾಕು ಅಕ್ಕ
ಕಂಗ್ರ್ಯಾಚುಲೇಷನ್ಸ್, ನೀವಿಬ್ರು US ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಕೆ ಸೆಲೆಕ್ಟ್ ಆಗಿದ್ದೀರಾ. ಸಾರಿ ಸರ್, ನಮಗೆ ಬರೋಕ್ಕಾಗೋದಿಲ್ಲ. ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿ ಪ್ಯಾರಲೈಸ್ ಆಗಿದೆ. ಅವನು ಡ್ಯಾನ್ಸ್ ಮಾಡೋ ಪರಿಸ್ಥಿತಿಲಿಲ್ಲ. ಏನಾಯ್ತಕ್ಕ, ನಾವು ಡ್ಯಾನ್ಸ್ಗೆ ಸೆಲೆಕ್ಟ್ ಆಗಿದ್ದೀವಾ? ನನಗೂ ಡ್ಯಾನ್ಸ್ ಮಾಡೋ ಆಸೆ ಇದೆ, ಆದರೆ ದೇವರಿಗೆ ಬಹುಶಃ ಇಷ್ಟ ಇಲ್ವೇನೋ ನನ್ನನ್ನು ಈ ಪರಿಸ್ಥಿತಿಗೆ ತಂದು ಬಿಟ್ಟ. ತು ಬಿಡ್ತು ಅನ್ನು ಸಾಯೋ ಮಾತ್ಯಾಕೀಗ, ನಡಿ. ಬಿರುಗಾಳಿಯೊಂದಿಗೆ ಕಿರುದೀಪ ಹೇಳಿದೆ, ನೀನಾಗು ನನ್ನಯ ಸಂಜೀವಿನಿ. ಇರುವಷ್ಟು ಜೀವನ ಒಲವಿಂದ ತುಂಬುತ್ತಾ ಮಾಯಾವಿಯೇ ಮಾತಾಡು ನೀ. ಬಿರುಗಾಳಿಯೊಂದಿಗೆ ಕಿರುದೀಪ ಹೇಳಿದೆ, ನೀನಾಗು ನನ್ನಯ ಸಂಜೀವಿನಿ. ಆರ್ಯ, ಎಲ್ಲೋಗಿದ್ದಷ್ಟೊತ್ತು? ಎಷ್ಟು ಭಯ ಆಗಿತ್ತು ಗೊತ್ತಾ? ಬೊಗಸೆಯ ನಡುವೆಯೇ ಅರಳಿ ನಗುವಾಗ ಮುಖಪುಟ, ಒಳಗಿನ ಹೃದಯದ ವಿವರ ನನಗೀಗ ಪರಿಚಿತ. ಜೊತೆಯದ್ದು ಕೂಡ ಅನಿವಾಸಿ ನೀನು, ಎಲ್ಲೆಲ್ಲೂ ಮೂಡಿಸಿ ಮುತ್ತಾದ ಮಾರ್ಗನಿ ರೂವಾರಿಯೇ ಮಾತಾಡು. ಬರದಿರು ಎದುರು ಸಿಹಿಯಾದ ಕನಸಿದೆ, ಬದುಕಿನ ಈ ಗುಟುಕಿಗೆ ಎದೆಯ ಗಡಿಯಾರ ಚಲಿಸಿದೆ. ತುಟಿಯಲ್ಲಿ ನಿನ್ನ ಹಾಡಾಗಿ ಸಣ್ಣ, ಇರುವಷ್ಟು ಜೀವನ ಒಲವಿಂದ ತುಂಬುತ್ತಾ ಮಾಯಾವಿಯೇ ಮಾತಾಡು ನೀ. ಬಿರುಗಾಳಿಯೊಂದಿಗೆ ಕಿರುದೀಪ ಹೇಳಿದೆ, ನೀನಾಗು ನನ್ನಯ ಸಂಜೀವಿನಿ. ಅಕ್ಕ, ಇನ್ನು ಮುಂದೆ ನಾವಿಬ್ಬರು ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಆಗೋಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಜೊತೆ ಡ್ಯಾನ್ಸ್ ರೂಪದಲ್ಲಿ ಯಾವಾಗಲೂ ಇರ್ತೀನಿ. ಬಾರಿ ಒಂಜಿ ಪೊರ್ಲದ ಪರ್ಫಾರ್ಮೆನ್ಸ್ ಸೌಮ್ಯಶ್ರೀ ಅಂಚನೆ ಪ್ರಶಾಂತ್ ಗೊರ ಜೋರ್ದ ತಾಟಿ ಬರ್ಡ್. ಲೆಟ್ಸ್ ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆಯ್ತು, ಒಟ್ಟಿಗೆ ಇಂದು ಕೊರ್ಲೆ ದಾಯ ಗೊತ್ತು ಎಂದು ಎಂತೂ ನಗ ಬಾರಿ ಖುಷಿ ಆಪಣ್. ಇಂದು ಒಂಜಿ ಜೀವನದ ದಾಲ ತಿಕ್ಕಿಜಿನಲ್ಲ, ಈ ಒಂಜಿ ಪಿಲ್ಲೋ ತಿಕ್ಕಣ ಯಾವು ಒರ ಅಲ್ಪನೆ ಜೆತೋನ್ ಗಂಧ ಹಾಪುಂಡು. ಯಾನ್ಲ ಪಿಲ್ಲೋ ತೂಯಿ ಪೆಟ್ಟಿಗೆ ಒಂಚೂರು ಜೆಪ್ಪು ಗಂದಿತ್ತೆ, ಬಟ್ ಡಾನ್ಸ್ ತೂಯಿ ಬೊಕ್ಕ ನಿಕುಲು ಜೆಪ್ಪು ನಕ್ಲೆಲ್ಲ ನಿಕಲ ಡಾನ್ಸ್ ಇಡ್ಲಕ್ಕ ಇರು. ಸೊ ಬಾರಿ ಪೊರ್ಲದ ಪರ್ಫಾರ್ಮೆನ್ಸ್. ಆ್ಯಂಡ್ ಆಯ್ತು ಒಟ್ಟಿಗೆ ಒಂಜಿ ಮೆಸೇಜ್ ಎಲ್ಲ ಪತ್ತೊಂದು ಬರ್ತಾರೆ ಈ ಸ್ಟೇಜ್ದ ಮಿತ್. ಬಟ್ ಐದು ದುಂಬುಕೆ ನೋಡಿ ಎಂಕ್ ಪ್ರಾಕ್ಟೀಸ್ ಆನಾಗ ಏತ್ ಸರ್ತಿ ಕೊರಿಯೋಗ್ರಾಫರ್ ಎಂಬೇರು ಬಚ್ಚಿಂಡ್ ಸರ್, ಬೊರ್ಚಿ ಸರ್, ಕುಲ್ಲುಗ ಸರ್, ಯಾನೊಂಚೂರು ಜೆಪ್ಪೆ ಸರ್, ಎಂಕ ಆಪುಜಿ ಸರ್ ಅಂತ ಬಂತೀರು. ಮಸ್ತ್ ಸರ್ ಕೊರಿಯೋಗ್ರಾಫರ್ ಮನಿ ಪೂಜೆ ಇರತ್ತೆ ಈಜಿ ಮಸ್ತ್ ಸಾರಿ ಬಂತೇವೆ ಬೊಕ್ಕ ಪ್ರಾಕ್ಟೀಸ್ಲ ಟೈಮ್ ತೆಗಿಜಿಂಗ್ಲಿ. ಓಕೆ, ವರ್ಕ್ ಅತೆ ವರ್ಕ್ ಹಿಡ್ದು ಯಾಕ್ಲಿಗೆ ಒಂಚೂರು ಶೆಡ್ಯೂಲ್ ಫ್ರೀ ಮನ್ಪೇರೆ ಮಸ್ತ್ ಬಂಗ ಅಂದಿತ್ತಂದ್ರೆ ಆಯ್ತು ನೋಟ್ಟು ಎಂಚಲ ಮಂತ ಆಯ್ತಾ ಆಂಡಲ್ಲ ಬಚ್ಚಿನ ಪನ್ಪೇರಿ ಬಚ್ಚುನ ಬಂದ್ಪೇರು ಆಂಡಲ್ಲ ಈರ್ ಬಿಡು ಪೂಜಾರ್
ಖಾಲಿ ಪ್ರಾಪ್ಸ್ ಪಿಲ್ಲೋ ಡಾನ್ಸ್ಗೆ ಮಾತ್ರ ವಾಯ್ಪೆಟ್ಟಿಗೆ ರಪ್ಪದೆ ತುಲೈದಿ ಹೊಂದಿತ್ತಾರ ಅಂದತೆ. ಓಕೆ, ಸೊ ನಿಕಲ್ನ ಈ ಪಿಲ್ಲೋ ಡಾನ್ಸ್ ನಿಕಲ್ನ ಈ ಪ್ರಾಪ್ಸ್ ಯೂಸ್ ಮಾಡ್ತದೆ ಆಯ್ತು, ಒಟ್ಟಿಗೆ ಕೊರಿಯೋಗ್ರಾಫರ್ನ ಡಾನ್ಸ್ ಮಲ್ಪಾರು. ಸೊ ಈ ಡಾನ್ಸ್ ಪರ್ಫಾರ್ಮೆನ್ಸ್ ಏನು ಚಾಂಡ್ ನಮ್ಮ ಜಡ್ಜಸ್ ನಕಲ್ನಕ್ಕೆ ಏನು ನಂಚಿನ ಪೊರ್ತು. ಸೊ ನಮ್ಮೊಟ್ಟಿಗೆ ನಮ್ಮ ಶ್ರೂತ ಜಡ್ಜ್ ಪ್ರಮೋದ್ ಆಳ್ವ ಸರ್. ಹಾಯ್ ಸೌಮ್ಯಶ್ರೀ. ಫಸ್ಟ್ ಆಫ್ ಆಲ್ ಸೌಮ್ಯಶ್ರೀ ಮಸ್ತ್ ಇಂಪ್ರೂವ್ಮೆಂಟ್ ಆತ ನಿನ್ನ ಡಾನ್ಸ್. ಥ್ಯಾಂಕ್ ಯು ಸರ್. ಇರ್ನ ಮಿತ್ತೆ ಮಸ್ತ್ ಕಾನ್ಫಿಡೆನ್ಸ್ ಬೈದೇನೆ ಅಂದೆ. ಲಾಸ್ಟ್ ಟೈಮ್ ಇರ್ ಶ್ರೀದೇವಿನ ಮಲ್ತಿತ್ತಿನ ಆ ಶ್ರೀದೇವಿನ ಆಕ್ಟರ್ಗಳ ನೆಟ್ಲ ಮಸ್ತ್ ಡಿಫ್ರೆನ್ಸ್. ಥ್ಯಾಂಕ್ ಯು. ಇರ್ನ ಬಾಡಿ ಲ್ಯಾಂಗ್ವೇಜ್ ಆವಡ್ ಇರ್ನ ಮಿತ್ತಿರೇಗ ಮಸ್ತ್ ಕಾನ್ಫಿಡೆನ್ಸ್ ಬೈದನ್ ಡಾನ್ಸ್. ಸೊ ಅವು ಮಸ್ತ್ ಇಷ್ಟ ಆಸ್ ಅ ಡಾನ್ಸರ್ ಆದ ಇರ್ ಗ್ರೋ ಆ ಒಂದು ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಇರ್ ನರ್ವಸ್ ಆದಿರೇ ಉಂತಿದ್ದೆ ಆತ ಫಸ್ಟ್ ಆಡಿಷನ್ಸ್ ರೌಂಡ್ಗು ಅಂದು ಸರ್ ಅಂದ್ ರಡ್ ಸಲ ಎಂಕ್ಲು ಇರೇಗ ಒಂದು ಕೊರಿಯಾ ಅಂಡಲ್ ಇರ್ ನರ್ವಸ್ ಆರಿ ಇನಿ ಇರ್ನ ಇಟ್ಟು ಒಂಜಿ ಮಸ್ತ್ ಕಾನ್ಫಿಡೆನ್ಸ್ ತೋಜುಂಡು ಇರ್ ಡಾನ್ಸ್ ಮಮ್ಮಿ ಇರ್ದು ಒಂಜಿ ಡಾನ್ಸರ್ ಆ ಒಂದುಲ್ಲ. ಥ್ಯಾಂಕ್ ಯು ಸರ್. ಸೊ ಫಿನಾಲೆ ಮುಟ್ಟ ಬನ್ನಗ ಇರು ಒಂಜಿ ವೇಳೆ ಫಿನಾಲೆ ಮಿನಿ ರೀಚ್ ಆದ ಅಂಡ ಇರೊಂಜಿ ಪರ್ಫೆಕ್ಟ್ ಡಾನ್ಸರ್ ಆವರಿಂದ ಎಂಕೊಂಜಿ ಹೋಪ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇರ್ನ ಕೊರಿಯೋಗ್ರಾಫರ್ ಅಂಚನೆ ಇರೇಗ ಏತ್ ಒಂಜಿ ಡಾನ್ಸರ್ಸ್ ಗಾವಡ್ ಐ ಮೀನ್ ನಮ್ಮ ಮಮ್ಮೀಸ್ ಗಾವಡ್ ಕೆಲವು ನಾನ್ ಡಾನ್ಸರ್ಸ್ ನಕ್ಲಿಗೆ ನಮ್ಮ ಕೊರಿಯೋಗ್ರಾಫಿ ಮಲ್ಪುನಾಗ ಕೊರಿಯೋಗ್ರಾಫರ್ಸ್ ನಕ್ಲು ಲಿಮಿಟೆಡ್ ಸ್ಟೆಪ್ಸ್ ದಯಪಂಡ ಅಕ್ಲ ಹುನರ್ ಅಕ್ಲ ಒಂಜಿ ಕೊರಿಯೋಗ್ರಾಫರ್ಗೆ ಏತ್ ಬರ್ಪುಂಡ ಐನ್ ತೋಷ್ ಪ್ಯಾರ ಪುಜರ್ ಕೆಲವು ಎಡ್ಡೆ ಕೊರಿಯೋಗ್ರಾಫರ್ಸ್ ಏತ್ ನಮ್ಮ ಕಂಟೆಸ್ಟೆಂಟ್ಗೆ ಬರ್ಪುಂಡ ಅದೇ ಶೋ ಕೂಡ ಅದೇ ನೀಟೆಡ್ ಆರಿರೇಗ ಕೊರಿಯೋಗ್ರಾಫಿ ಮಲ್ತದೆ. ಸೊ ಸಾಂಗ್ ಸಿಲೆಕ್ಷನ್ಸ್ ಲಿಂಕ್ ಮಸ್ತ್ ಇಷ್ಟ ಮಸ್ತ್ ಒಂಜಿ ದಾದಾನ್ ಪೇರ್ ಶೋರ್ ಶರಾಬತ್ ಅಂದ್ ಒಂಜಿ ಸಿಂಪಲ್ ಸಾಂಗ್ಸ್ ಎತ್ತದ ಐಕ್ ಒಂಜಿ ಎಡ್ಡೆ ಕೊರಿಯೋಗ್ರಾಫಿ ಮಲ್ತದೆ. ನಾನು ನಿಕ್ಲಿಗ ಆ ಕೊರ್ತಿನ ಪ್ರಾಪ್ಸ್ ಆವಡ ಇನ್ನೊಂಚೂರು ಎಡ್ಡೆ ಒಂಜಿ ನಲ್ಲ ಯುಟಿಲೈಸ್ ಮಲ್ಪೋಡ್ ನಿಕ್ಲೆ ಆ ಪ್ರಾಪ್ಸ್ ಥರ್ಡ್ ಪರ್ಸನ್ ಆವಡ ಎಂಕ್ ಡಾನ್ಸ್ ಮಲ್ಪನ ನಿಕ್ಲೆ. ಓಕೆನಾ? ಅದರ್ ದೆನ್ ದಟ್ ಇಟ್ ವಾಸ್ ಅ ವೆರಿ ಕ್ಯೂಟ್ ನೈಸ್ ಆಕ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಓಕೆ, ಆಫ್ಟರ್ ದಿಸ್ ಕಮೆಂಟ್ ನಮ್ಮ ದುಂಬುದ ಜಡ್ಜ್ ಅದಿತಿ ಶೆಟ್ಟಿ ದಾದ ಪನ್ಪರಿ ಪರ್ಫಾರ್ಮೆನ್ಸ್ ಬಗ್ಗೆ. ಹಾಯ್, ಹಲೋ ಮ್ಯಾಮ್. ಎಂಕ್ ರಡ್ಡ್ ಜನತಲ ದಾದ ಪನ್ಪೇರು ಆ ಬ್ರದರ್ ಸಿಸ್ಟರ್ ಬಾಂಡ್ ತೋಜೊಂದಿತ್ತು. ಆ್ಯಂಡ್ ಸೌಮ್ಯಶ್ರೀ ಮಸ್ತ್ ಇಂಪ್ರೂವ್ಮೆಂಟ್ ಆಗ್ತಾರೆ ಇದು. ಆ್ಯಂಡ್ ಸರ್ ಪನ್ಲಕ್ಕನೆ ವಿ ಕ್ಯಾನ್ ಸಿ ದಟ್ ಕಾನ್ಫಿಡೆನ್ಸ್ ರೈಟ್ ನಾವು ಥ್ಯಾಂಕ್ ಯು. ತೂಲೆ ಅನಿತ ಫಿನಾಲೆ ಪೋಪುನಿ ಪನ್ಪುನ ಟೈಪ್ ಯು ಹವ್ ಪರ್ಫಾರ್ಮ್ ಎಫರ್ಟ್ಸ್ ತೋಜೊಂದುಂಡು. ಯು ಹ್ಯಾವ್ ಡೆಫಿನೆಟ್ಲಿ ಪುಟ್ ಅ ಲಾಟ್ ಆಫ್ ಎಫರ್ಟ್. ಆ್ಯಂಡ್ ಒಂದು ಕಂಟೆಂಪ್ರರಿ ಸ್ಟೈಲ್ ಆಯ್ನದ್ದು ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ನಾನ್ ಟ್ರೈನ್ ಡಾನ್ಸಸ್ ಮನ್ಪೆರ ಆತ ಈಸಿ ಇಜ್ಜಿ ಆಡ್ದಾದ ಇರಕ್ಕೆ ಪಂದು ಕೊಡ್ತಿರು ಈರೈನ ನೀಟಾದ ಮಂದರು. ಸೊ ಕೊರಿಯೋಗ್ರಫರ್ಗೆ ಕರೆಕ್ಟಾದ ಒಂಜಿ ಕೊರಿಯೋಗ್ರಫಿ ಇರ ಅರಿಗೋಸ್ಕರ ಮಂದಿನ ಇಟ್ ಇಸ್ ಪರ್ಫೆಕ್ಟ್ ಎನ್ನ ಪ್ರಕಾರ. ಆ್ಯಂಡ್ ಥೀಮ್ದ ಬಗ್ಗೆ ಪನೋಡಂಡ ಐ ಥಿಂಕ್ ಪ್ರಾಪ್ ಯೂಸೇಜ್ ಸರ್ ಪನ್ಲೆಕ್ಕನೆ ಚೂರು ನಾನೊಂದು ಚೂರು ಬೋರ್ಡ್ ಇತ್ತು ನನ್ನ ಎಂಕ್ಲಾಂಡ್. ಐ ಥಿಂಕ್ ಬಿಕಾಸ್ ಇಟ್ಸ್ ಅ ಪ್ರಾಪ್ ರೌಂಡ್ ಆ್ಯಂಡ್ ಕಾನ್ಸೆಪ್ಟ್ ಎಂಕೊಂಚೂರು ಸ್ಟಾರ್ಟಿಂಗ್ ಕನ್ಫ್ಯೂಷನ್ ಆಂಡ್ ಪಂಡ ವಾಯ್ಸ್ ಓವರ್ ಬೊಕ್ಕ ಕಂಟಿನ್ಯೂ ದಾದ ಮಂದರು ಲೈಕ್ ಫ್ಲಾಶ್ ಬ್ಯಾಕ್ ಪೋಪಿನ ನಾನೊಂಚೂರು ಕ್ಲಾರಿಟಿ ಉಪ್ಪೊಡು ಆಂಡ್. ಬಟ್ ಅದರ್ವೈಸ್ ಈ ಸಾಂಗ್ ಎನ್ನ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಯಾನ್ ಶೂಟಿಂಗ್ ಪೋನಾಗ ಏಪಲಕ್ಕೆ ಏನೊಂದಿತ್ತಿನ ಸಾಂಗ್ ಆ್ಯಂಡ್ ಇಟ್ ಜಸ್ಟ್ ಗಾಟ್ ಬ್ಯಾಕ್ ಸೋ ಮೆನಿ ಮೆಮರೀಸ್ ಎಂಕ್ಲ. ಸೊ ಫಸ್ಟ್ ಆಫ್ ಆಲ್ ಸೌಮ್ಯಶ್ರೀ ಕಂಗ್ರ್ಯಾಚುಲೇಷನ್. ಗ್ರೇಟ್. ನಾನೆಲ್ಲ ಪನೇರೆ ಬೋರ್ಡ ಅಂತ మీరు ವೇಟ್ ಮಂತೊಂದುಲ್ಲೇರೆ ನಮೋನೆ ತೊಂದುಲ್ಲೇರೆ ಪನೋಡು. ಎಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೊ ರಡ್ ಜಡ್ಜಸ್ ನಕುಲ್ಲ ಬಾರಿ ಎಡ್ಡೆ ಕಮೆಂಟ್ಸ್ ಕೊರಿಯರ್. ನಾನು ಉಪ್ಪುನು ಒಂಜಿ ಕಮೆಂಟ್ ಕೇಂದ್ರೆ ದಯಪನ್ನಾಗ ಈ ಕಮೆಂಟ್ಗೋಸ್ಕರ ಮಾತ್ರ ಎಲ್ಲ ವೆಯ್ಟ್ ಮಲ್ತೊಂದು ಉಪ್ಪಿರು. ಸೊ ನಮ್ಮ ಸೂರಜ್ ಸನಿಲ್ ಸರ್ ಈ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಪನ್ಪರ್. ಹಾಯ್ ಸೌಮ್ಯಶ್ರೀ. ಹಲೋ ಸರ್. ಯಾನ್ ಇಡ್ಡ ಪಾತ್ರನ ದುಂಬು ಇನ್ನು ಕೊರಿಯೋಗ್ರಾಫರ್ಡ ಪಾತ್ರಲ್ಲ ಕೃಷನ್. ವೆರಿ ಗುಡ್ ಡಾನ್ಸಿಂಗ್ ಸ್ಟೈಲ್ ಇನ್ನ ಮಸ್ತ್ ಲಾಯ್ಕ್ ಇತ್ತಂದ್ರೆ ಡಾನ್ಸಿಂಗ್ ಸ್ಟೈಲ್ ಆ್ಯಂಡ್ ಕೆಲವೊಂದು ಮೂಮೆಂಟ್ಸ್ ವೆರಿ ಪ್ರೊಫೆಷನಲ್ ವೆರಿ ಪರ್ಫೆಕ್ಟ್ಲಿ ಯು ಡಿಡ್. ಥ್ಯಾಂಕ್ ಯು ಸೊ ಮಚ್. ಇಟ್ ಶೋಸ್ ಯುವರ್ along with the choreography ಈ ಎಡ್ಡೆ ಡಾನ್ಸರ್ಲ ಅಂದು ಶೋ ಮನ್ಪುಂಡು. ಆ್ಯಂಡ್ ಈರ್ ಪಲ್ಲೆ ಎಂಚಂಡ್ ಮೇರೆ ಕಲ್ಪಾಯರೆ ಪಂಡ ನಾರ್ಮಲ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಅತ್ತು ಬೇತಕ್ಲೆ ಕಲ್ಪವನ ಡಾನ್ಸರ್ಸ್ ನಕ್ಲೆಗೆ ಓಕೆ ಮೇರೆಗೆ ಕಲ್ಪವನ ಎಕ್ಸ್ಪೀರಿಯನ್ಸ್ ಎಂಚಾಂಡಿರೇಗೆ ಮೇನ್ ಸರ್ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಪುಜಿ ಫಸ್ಟ್ ಆಫ್ ಆಲ್. ಓಕೆ. ಸೊ ಐ ಕೊಂಚಿ ಟ್ರೈನ್ ಆಯ್ರ ಮಸ್ತ್ ಬಂಗ ಬೈದ. ಓಕೆ. ಲಿರಿಕಲ್ ಕಂಟೆಂಪರರಿ ಬರೋಡಾಂಡ. ಓಕೆ. ಐ ಕೊಂಚ ಡಿಫಿಕಲ್ಟ್ ಆತಂಡು ಆಂಡ್ಲ ಒಂಜಿ ಯೂನಿಕ್ ಆದೊಂಜಿ ಕಾನ್ಸೆಪ್ಟ್ ತ್ರೂಡ್ ಕನಕ ಅಂದಾಂಡ್. ಓಕೆ ಫೈನ್. ರಿಯಲಿ ಪನೋಡಂದಾಂಡ ಸೌಮ್ಯಶ್ರೀ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಯಾಕಂದ ಒಂಜಿ ಪ್ರೊಫೆಷ್ನಲ್ ಕೊರಿಯೋಗ್ರಾಫರ್ನೊಟ್ಟಿಗೆ ಈರ್ ಆ ಫಾರ್ಮ್ನ ಕಲ್ತದ ಇನ್ ಪ್ರೆಸೆಂಟ್ ಮನ್ಪರೆ ಯು ಶುಡ್ ಹ್ಯಾವ್ ಎ ಗುಡ್ ಗಟ್ಸ್. ಅವು ಇನಿ ಎಂಕ್ ಓಲ್ಲ ಲೈಕ್ ಈರ್ ನಾನ್ ಪ್ರೊಫೆಷ್ನಲ್ ಅತ್ತೀರ ಕಂಟೆಂಪ್ರರಿ ಬರ್ಪುಜಿ ಅಂಚಿಂದ ಒಂಜಿ ಎಂಕ್ ಆತ ತೂಯರೆ ತಿಕ್ಕಿಜಿ
because you were there almost. So congratulations Thank you so on much, that. sir. And dancing wise ಈ ಆ್ಯಕ್ಟ್ ಮಸ್ತ್ ಸ್ಟ್ರಾಂಗ್ ಇತ್ತಂಡು ಯಾಂದಾದ ಪನ್ಪೆಂಡ ಒಂಜಿ ಸ್ಕ್ರಿಪ್ಟ್ ದೊತ್ತನಗ ಅವು ಕಂಟಿನ್ಯೂಟಿ ಪೋಡ್ ಆಪುಂಡು. ಫಾರ್ ಎಕ್ಸಾಂಪಲ್ ಬೆಲ್ಲ ಅಂಡ್ ಇರ್ ಬರ್ಪರ್ ಬಟ್ ಡೋರ್ ದ ಸೌಂಡ್ ಇಚ್ಚನ್ ಎಗೇನ್ ಅವು ಕಂಟಿನ್ಯೂಟಿ ನಮ್ಮ ತುಪ್ಪ. ಆ್ಯಂಡ್ ನಿಕುಲ್ ಇಲ್ಲಡ್ ಒಂಜಿ ಬ್ರದರ್ ಆ್ಯಂಡ್ ಸಿಸ್ಟರ್ ಉಪ್ಪುನಾಗ ನಾರ್ಮಲ್ ಡ್ರೆಸ್ಸಿಂಗ್ ಸೆನ್ಸ್ ಕ್ಯಾಶುವಲ್ ಆದಿತ್ತನೇ ಐ ವಿಲ್ ಆಕ್ಸೆಪ್ಟ್ ಸಚ್ ಕೊರಿಯೋಗ್ರಫಿ ದಾಪಂಡ ಎತ್ ನ್ಯಾಚುರಲ್ ಕನಪುರ ಆನ್ ಸ್ಟೇಜ್ ದಟ್ ಎಮೋಷನಲ್ ರೀಚ್ ಆಪುಂಡು. ಡಾನ್ಸ್ ಡ್ರೆಸ್ಸೇ ಬೋರ್ಡ್ ಅಂದು ಈ ರಿಕ್ವೈರ್ಡ್ ಇಜಮ್ ಬಿಕಾಸ್ ಹಿ ಈಸ್ ಆಲ್ರೆಡಿ ಹ್ಯಾಂಡಿಕ್ಯಾಪ್ಡ್ ಇನ್ ವೀಲ್ ಚೇರ್. ಡೋಂಟ್ ವಾಂಟ್ ದಿಸ್ ಗ್ರ್ಯಾಂಡ್ ಡ್ರೆಸ್ ಅಂಚ ಆ ನ್ಯಾಚುರಲ್ ಲುಕ್ ಇತ್ತದು ಈ ಡಾನ್ಸ್ ಪೋತ್ನ ವೆರಿ ಗುಡ್. ಆ್ಯಂಡ್ ಕಮಿಂಗ್ ಟು ದ ಪ್ರಾಪ್ಸ್, ಇಟ್ ಈಸ್ ಯೂಸ್ ವೆಲ್ ಇನ್ ಸಮ್ ಪ್ಲೇಸಸ್. ಆರ್ ಈ ಪ್ರಾಪ್ಸ್ ಇನ್ ಗಿಟಾರ್ ಮಂತದ್ದು ಯೂಸ್ ಮಾಡ್ತಾರೆ ಪಿಲ್ಲೋನು, ದ್ಯಾಟ್ ಮೂಮೆಂಟ್ ಆಲ್ಸೋ ಐ ಲೈಕ್. ಎಂಕ್ ದಾದ ಪಂಡ ಈ ಪಿಲ್ಲೋದ ದಾದ ರೋಲ್ ಇತ್ತಂದು ಈ ಆ್ಯಕ್ಟೆಡ್ ಹೆಂಗೆ ಕಂಚಬೋಡಿತ್ತಂದು ಒಂದು ಕಾನ್ಸೆಪ್ಟ್ ಕನೆಕ್ಟ್ ಆದಿಜ್ಜನ್. ಫಾರ್ ಎಕ್ಸಾಂಪಲ್ ಲಾಸ್ಟ್ಗೆ ಅವು ಕನೆಕ್ಟ್ ಆದಿತ್ತಂದು ಇವತ್ತು ಪಿಲ್ಲೋನ್ ಪತ್ತೊಂದು ಇರಿನ ಬ್ರದರ್ನ ಥಿಂಕ್ ಮಂದು ಬಟ್ ಇನ್ ಬಿಟ್ವೀನ್ ಯು ಬೋತ್ ಅವು ಪಿಲ್ಲೋದಾದ ಕನೆಕ್ಷನ್ ಇತ್ತನ್ ಅವು ಬೋರ್ಡ್ ಇತ್ತನ್. ಸೊ ಓವರ್ ಆಲ್ ಕಾನ್ಸೆಪ್ಟ್ ವೈಸ್ ಹೆಂಗೆ ಆ್ಯಂಡ್ ಪ್ರಾಪ್ ಯೂಸೇಜ್ ವೈಸ್ ಒಂದು ವೀಕ್ ಅನಿಸಿನ್ ಬಟ್ ಡಾನ್ಸಿಂಗ್ ವೈಸ್ ಯು ಬೋತ್ ವೆರಿ ಸ್ಟ್ರಾಂಗ್. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಲೆಟ್ಸ್ ಸಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೆಲ್ ಡಾನ್ಸ್ ಎಡ್ಡೈತಂಡು ಪ್ರಾಪ್ಸ್ ದ ಒಂಚೂರು ಯೂಸೇಜ್ ಜಾಸ್ತಿ ಆತುಲಿಂದ ಪಂಡಾರ ಬೇಜಾರು ಮಲ್ಪೊಚ್ಚಿ ಸೂರಜರ ನೆತ್ತ ಯೂಸೇಜ್ ಕಂಪ್ಲೀಟ್ ಅದು ಯಾನ್ ಮಲ್ತೊನ್ವೆ ಆಯ್ತಾ ಯೂಸೇಜ್ ಈರ್ ಮನೆಟ್ ಹುಷಾರುಲ್ಲರ ನಂಗೆ ಗೊತ್ತಾಯ್ತು ಯಾನ್ ಐತವೆ ನಾನು ಆಕ್ಚುಲಿ ಇರೋ ಕೊರ್ಪುಜಿಯಿಂದ ಡಿಸೈಡ್ ಮಲ್ತದೆ ಎಂದು ಯಾಕೆ ನಿಕ್ಲೆಕ್ ಸುರುಕ್ ಬಂತು ಜತೆ ಎಂಕಲು ಪ್ರಾಪ್ಸ್ ಕನಪುನ ಮಾತ್ರ ನಿಖಲ್ನ ಜವಾಬ್ದಾರಿ ಕೊನಪುನ ಎಂಕಲ್ನ ಜವಾಬ್ದಾರಿ ಬೋರ್ಡಣ್ಣ ಕೊನಪ ಈಜಿನ ನಿಖಲ್ಡ ಕೊನೆಯರೆ ಪನ್ಪ. ಓಕೆ, ಸೊ ಫಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಕ್ವಾರ್ಟರ್ ಫಿನಾಲೆ ಎಪಿಸೋಡ್ ದ ಶುರುತ ಪರ್ಫಾರ್ಮೆನ್ಸ್ ನಿಖಲ್ನ ಪರ್ಫಾರ್ಮೆನ್ಸ್ ಒಟ್ಟಿಗೆ ಶುರು ಆಂಡ್ ಸೊ ನಿಖಲು ಪ್ರಾಪ್ಸ್ನ ಯೂಸ್ ಮಾಡ್ತಾರೆ ಅಂಚೆನೆ ಕೊರಿಯೋಗ್ರಾಫರ್ನ ಡಾನ್ಸ್ ಮಲ್ಪಾರಿ. ಎರಡು ಒಂಜಿ ಕ್ವೆಶನ್ ಕೇನ್ ರೆಪ್ಪನು ಕೊರಿಯೋಗ್ರಾಫರ್ನ ನಲಿಪೇರಿಗೆ ಏತು ಖುಷಿ ಆಂಡ್ ದಾಪನ್ನಾಗ ಏಪಲ್ ಈಜಿನ ಆರು ಇರ್ನ ಮಂಡೆ ತಿನ್ಪೇರು ಇರೆಗೆ ಪ್ರಾಕ್ಟೀಸ್ ಕೊರ್ಪೇರು ಇರೆಗೆ ಬಂಗ ಕೊರ್ಪೇರು ಈ ಸರ್ತಿ ಎಂಚಾಂಡ್ ಇದು ಯಾರೇ ಹೀ ವಾಸ್ ಮ್ಯಾಚಿಂಗ್ ದ ಲೆವೆಲ್ ಯಾನ್ ಮ್ಯಾಚ್ ಅವಂದಿಜ್ಜಂಡ್ ಸೊ ಆರ್ನ ಡ್ಯಾನ್ಸ್ ಸ್ಟಾಪ್ ಮಾಡ್ತಿದ್ದೆ ಅವು ಮಲ್ಪ್ಲೇ ಇಂದು ಮಲ್ಪ್ಲೇ ಹಿ ವಾಸ್ ಮೇಕಿಂಗ್ ಮಿ ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ಸುಲಭ ಅಂಡೆ ಅತ್ತು ಕಷ್ಟ ಅಂಡೆ ಇದು ಮಸ್ತ್ ಸುಲಭ. ಹಿ ಇಸ್ ಗಿವನ್ ಲಾಟ್ ಆಫ್ ಮೋಟಿವೇಶನ್ ಮಸ್ತ್ ಮೋಟಿವೇಟ್ ಮಾಡ್ತೊಂದಿತ್ತು. ಸೊ ಅಂಚಾಂಡ ದೇ ಈದು ಪೂರ ಆರಿನ ಪುಗಾರಿ ಬೊಕ್ಕ ಈ ತಲೆಮು ನೀರೇ ಮತ್ತೊಂದು ಪೋಡ ನೀರು ಚೆಪ್ಪೋಡೆ ಇತ್ತೆ ನೆಮ್ಮದಿಡು. ಆಲ್ ರೈಟ್, ಸೊ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ನಮ್ಮ ಜೊತೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ. ಸೊ ಅಶ್ವಿತಾ ಹೆಗಡೆ ಎಂಗ್ಲೋಟಿಗುಲರ್. ಸೊ ಈ ಪರ್ಫಾರ್ಮೆನ್ಸ್ ಟು ಯರ್ ಏನು ಚಾಂಡಿರೇಗ ಅಶ್ವಿತಾ? ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಸೌಮ್ಯ ಮ್ಯಾಮ್, ನಾನು ನಿಮ್ಮ ಸ್ಮೈಲಿಗೆ ಫಿದಾ ಆಗಿಬಿಟ್ಟೆ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಐ ಫೆಲ್ಟ್ ಇಡೀ ಒಂದು ಕೊರಿಯೋಗ್ರಫಿ ತುಂಬ ಸಟಲ್ ಆ್ಯಂಡ್ ಸಿಂಪಲ್ ಆಗಿತ್ತು ಆ್ಯಂಡ್ ಇಟ್ ಕೈಂಡ್ ಆಫ್ ಟಚ್ಡ್ ಅವರ್ ಹಾರ್ಟ್ಸ್ ಬಿಕಾಸ್ ವಿ ಆಲ್ ಹ್ಯಾವ್ ದ್ಯಾಟ್ ಬಾಂಡೇಜ್. ನಮ್ಮ ಅಣ್ಣ ತಮ್ಮಂದಿರ ಜೊತೆ ಎಷ್ಟು ಒಳ್ಳೆ ಒಂದು ಬಾಂಡೇಜ್ ಇದೆ ಅದೊಂದು ಕಾಣಿಸ್ತು ನನಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಅಂಚನ ನನ್ನ ಕಾಪೆರುಪ್ಪುನು ನೆಮ್ಮದಿರ್ ಜಪ್ಪರ್ ದಿಕ್ಕುಣ ಅತ್ ಆ ತಲೆದಿಂಬಿಗೂ ಮೋನದಿ ಇದು ಬುಲಿಪರ ದಿಕ್ಕುಣ. ಸೊ ವಿಲ್ ವೇಟ್ ಫಾರ್ ದ್ಯಾಟ್. ಈ ಒಂದು ಎಪಿಸೋಡ್ ದ ಕೇರೆಡ್ ಗೊತ್ತಾಕೊಂಡು ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರಬೇಕು ಸ್ವಾಮಿಶ್ರೀ ಹಾಗೆ ಕೃಷ್ಣನ್ ಅವರಿಗೆ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ. ನಮ್ಮ ಕ್ವಾರ್ಟರ್ ಫಿನಾಲೆ ಎಪಿಸೋಡ್ ಶುರುವಾಗಿದೆ. ಒಂದು ಕಡೆ ಪ್ರಾಪ್ಸ್ ಅಂತಾದರೆ ಇನ್ನೊಂದು ಕಡೆ ಕೊರಿಯೋಗ್ರಾಫರ್ಸ್. ಸೊ ಇವರಿಬ್ಬರನ್ನ ಕೂಡ ನಮ್ಮ ಕಂಟೆಸ್ಟೆಂಟ್ಸ್ ಸ್ಟೇಜ್ ಮೇಲೆ ತರ್ತಾ ಇದ್ದಾರೆ. ಒಂದು ಪರ್ಫಾರ್ಮೆನ್ಸ್ ಮುಗಿದಾದ್ಮೇಲೆ ಮುಂದಿನ ಪರ್ಫಾರ್ಮೆನ್ಸ್ ಯಾವುದು ಅಂತ ನೀವು ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ಬೇಕೇಬೇಕು. ಸೊ ಹಾಗಾಗಿ ಒಂದು ಸಣ್ಣ ವಿರಾಮನ ತಗೊಳ್ತಾ ಇದ್ದೀವಿ ಆ್ಯಂಡ್ ಈ ವಿರಾಮದ ನಂತರ ಮತ್ತೆ ವಾಪಸ್ ಆಗ್ತೀವಿ. ನೀವು ಎಲ್ಲಿಗೂ ಹೋಗಬೇಡಿ, ಅಲ್ಲೇ ಇರಿ. After break to Sun Premium Refined Sunflower Oil Dance Mummy Dance Season 6 powered by Citadel Developers ಹಾಗೂ ಅಮೃತ್ ನೋಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. BA ಪ್ಲೈವುಡ್, ಅರುಣಾ ಮಸಾಲಾ, ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಸುಂದರವಾದಂಥ ಅಟೈರ್ ಕೊಟ್ಟಂತಹ ಕಾಸ್ಟ್ಯೂಮ್ ಕಾಟೇಜ್ ಹಾಗೂ ಬ್ಯೂಟಿಫುಲ್ ಹೇರ್ ಆ್ಯಂಡ್ ಮೇಕಪ್ ನೀಡಿದಂತಹ B+ ಯೂನಿಸೆಕ್ಸ್ ಸಲೂನ್ ಇವರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಈ ವೇದಿಕೆಯಲ್ಲಿ ಆಗ್ತಾ ಇರುವಂಥದ್ದು ಡಾನ್ಸ್ನ ಒಂದು ಹೋರಾಟ. ಆ ಹೋರಾಟದ ಜೊತೆಗೆ ಇಮೋಷನ್ಸ್ ಇದೆ, ಗಮ್ಮತ್ತಿದೆ, ಜೋಶ್ ಇದೆ, ಎಂಜಾಯ್ಮೆಂಟ್ ಇದೆ, ಅದರ ಜೊತೆಗೆ ಒಂದು ಬಾಂಡಿಂಗ್ ಇದೆ. ಯಾರು ನಮ್ಮನ್ನು ಒಂದು ರೌಂಡಲ್ಲಿ ಬಿಟ್ಟು ಹೋದರೂ ಕೂಡ ಅಯ್ಯೋ ಅವ್ರು ಹೋದ್ರಲ್ಲ ಅನ್ನುವಂಥ ಬೇಜಾರು ಜಾಸ್ತಿ. ಅದರ ಜೊತೆಗೆ ನಮ್ಮ ಫೈನಲ್ಸಿಗೆ ಇನ್ನಷ್ಟು ಹತ್ತಿರ ಹೋದೇವಲ್ಲ ಅನ್ನುವಂಥ ಖುಷಿ ಕೂಡ ಆಗುತ್ತೆ. ಈಗ ಆಗ್ತಾ ಇದೆ ಕ್ವಾರ್ಟರ್ ಫಿನಾಲೆ ರೌಂಡ್. ಇದರಲ್ಲಿ ಕೊರಿಯೋಗ್ರಾಫರ್ನ ಜೊತೆಗೆ ಒಂದು ಪ್ರಾಪ್ ಅಥವಾ ಪ್ರಾಪರ್ಟಿಯನ್ನು ಯೂಸ್ ಮಾಡಿ ಯುನೀಕ್ ಆಗಿ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಒಂದು ರೌಂಡ್ ಆಗ್ತಾ ಇದೆ. ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ತುಂಬ ಎಂಜಾಯಬಲ್ ಯಂಗೆಸ್ಟ್ ಅಂದರೆ ಓಲ್ಡೆಸ್ಟ್ ಮಮ್ಮಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ನಿಮ್ಮೆಲ್ಲರ ಫೇವ್ರೆಟ್ ಪದ್ಮಾ ಅವರು. ಪದ್ಮಾ ಅವರು ಫ್ಯಾನ್ ಫಾಲೋಯಿಂಗ್ ಅಂತೂ ಸ್ಟಾರ್ಟ್ ಆಗಿದೆ. ಪದ್ಮಾ ಅವರು ಅವರ ಒಂದು ಕೊರಿಯೋಗ್ರಾಫರ್ ಹರ್ಷಿತಾ ಅವ್ರ ಜೊತೆ ಬರ್ತಾ ಇದ್ದಾರೆ. ಆದರೆ ಗಮ್ಮತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಯಾವ ಪ್ರಾಪನ್ನು ತಗೊಂಡು ಬರ್ತಾ ಇದ್ದಾರೆ?
ದುಪಟ್ಟ ಮೇರಾ ಯಾವ ಕಲರ್ ಅಂತ ಗೊತ್ತಿಲ್ಲ, ಆದ್ರೆ ದುಪಟ್ಟ ಬರ್ತಾ ಇದೆ ಒಂದು ಪ್ರಾಪ್ ಆಗಿ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಪದ್ಮಾ ವಿತ್ ಹರ್ ಕೊರಿಯೋಗ್ರಾಫರ್ ಹರ್ಷಿತಾ. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಿ ಅಲ್ಲೇ ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ ಊಡಲ ಬಾಕಿಲು ತಾಳಬಡ ಬಟ್ಯಾಲೆ ನಿದಿರದ ಕನ್ನಡು ಏನನು ಲೆತ್ತಾಲೆ ಸರ ಸರ ಸಡಗರೋಡು ಯಾನು ಬಾಗಿಲು ಜದ್ದೇನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ತಿಂದೊಂಡೇನೆ ಗುಟ್ಟುಡೆ ಕನ್ನಡೆ ನನ್ನ ಕಟ್ಟು ಪಾಡಿ ಅಲ್ಲೇ ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ ಪನ್ನ ನಿನ್ನ ನೆನೆದ ಆಸೆಲ ಮೇಲಗು ನೋವಿಲು ನಾಟ್ಯ ಮರತುಂಡೆ ಪನ್ನ ನಿನ್ನ ನೆನೆದ ಸೇಲೆ ಮೇಲಗು ನೋವಿಲು ನಾಟ್ಯ ಮರತುಂಡೆ ಬಾನು ಕೆಂಪಾಡು ಯಾ ಮೋನೆದ ರಂಗುಗೆ ಅಕ್ಕಿಲು ಬಾರು ಯಾದುನ್ನದ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ತಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಿ ಅಲ್ಲೇ ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದೆ ನನ್ನ ಮೊದಲು ಮಲ್ತಾನೆ ರೈಲಿನ ತಾಯಗ ಬುಡಪರ ಅರ್ಜುನ ಬಿಲ್ಲು ಬಾಣ ಮರತಾರ ರೈಲಿನ ತಾಯಗ ಬುಡಪರ ಅರ್ಜುನ ಬಿಲ್ಲು ಬಾಣ ಮರತಾರ ತಿಲಕದ ಬಳ್ಳಿನ ತಿಲಕದ ರಂಗಗೆ ನಡಪುನ ನಡಕೆದ ನಡತಡ ಗತ್ತದ ಕೂರಿಗೆ ನನ್ನ ಪಾಡೊಡೆಂಕ ಬಾರಿಗೆ ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮಲ್ಲು ಮಲ್ತಾನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ತಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಿ ಅಲ್ಲೇ ಮಸ್ಕಿರಿ ಮಲ್ತದು ಏನನ್ನೆಲ್ಲ ತಾಯ ಇದು ಕಿಲ್ಲ ಪಾಡದು என்னன்னு கல்பாயா தும்ப பேர தூவந்தனே ஆன பத்தது கெட்டேனே கத்துதானே நின்ன மட்டு யானு பிந்தோண்டீனே தடுடே குல்லாந்தே ನನ್ನ ಮರ್ಲೆ ಮಲ್ತಾನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿಂದೊಂಡೇನೆ ಗುಟ್ಟುಡೆ ಕನ್ನಡೆ ನನ್ನ ಕಟ್ಟು ಪಾಡಿ ಅಲ್ಲೇ ಕಟ್
ಕಟ್ ಒಂಜಿ ನಿಮಿಷ ದೆಪ್ಪೊಲಿಯ ಶಾಲನು ಹಾಂ ಅದು ಓದ್ದೇನರೆ ಅದೊಂದು ಸೆನ್ಸಾರ್ ಬಂದ್ಬಿಡ ವಿಷಯ ಇಜ್ಜಿ ತೋಜುಂಡತೆ ನಾನೊಂದು 5 ನಿಮಿಷ ಕೊಡ್ತೇನೆ ನಾನು ಅದಾದ ಪುರ ಆತು ಅಂದು ಬಲೆ ಯಾವ ನಿಕುಲು ಕಟ್ಟೆಡೆ ಕುಲ್ಲಿನ ನಡುಕು ಬಲೆ ಬಹುಶಃ ನಮ್ಮ ಇಡೀ ಶೋಟ್ ಈತ್ ಮಮ್ಮಿ ನಕುಲು ಬರ್ಪೇರು ಈತ್ ಎನರ್ಜಿ ಪತ್ತೊಂದು ಡಾನ್ಸ್ ಮಲ್ಪೇರು ಆಂಡ ಇನಿಕ್ ಎಂಕೆ ನೋಡು ಆ ಶಾಲ್ಗೆ ಬಚ್ಚಿನ ಸಮೇತ ಬೇರೆಗೆ ಬಚ್ಚು ಜೀಂದು ಹೊರ ಪದ್ಮಾಕ್ ಜೋರ್ದ ತಾಟಿ ಬಾಡ್ ಮೇಡಮ್ ಬಾರಿ ಪೊರ್ಲು ಡಾನ್ಸ್ ಮಾಡ್ತಾರೆ ಆಯ್ತಾ ಒಟ್ಟಿಗೆ ಹಿಂಗೆ ಆ್ಯಕ್ಚುಲಿ ಗುರ್ತ ತಿಕ್ಕಿಜಿ ഞാൻ നാടൊന്നിತ್ತು ಎಕಡ್ದಿಂಚಿ ಪದ್ಮ ಮೇಡಮ್ ಓಲ್ ಇருந்து ನೀ ಪದ್ಮ ಮೇಡಮ್ ಫುಲ್ ಗತ್ತಡು ಬತ್ತದು ಐಟ್ ರಡ್ಡು ವಿಷಯ ಉಂಡಾವೆ ಪದ್ಮ ಮತ್ತು ಮೇಡಮ್ನ ನಾಡ್ದು ಆ ಪದ್ಮ ಆಂಜ ಒಂದು ಗೊತ್ತಾಂಡು ಆಂಡ ಪದ್ಮ ಮೇಡಮ್ನ ಒಟ್ಟಿಗೆ ಇಪ್ಪಿನ ಪೊಣ್ಣು ಜಾಸ್ತಿ ತಗೊಂಡಿತ್ತೇರಿ ನೀವು ಮಾತ್ರ ಒಂದು ಸಿಲೆಕ್ಷನ್ ಆದ ಕೊರಿಯೋಗ್ರಾಫರ್ನ ಕಂತಿನ ಅದು ಮೇರೇನ ಇರ್ನ ಕೊರಿಯೋಗ್ರಾಫರ್ ಮೇರೇನಾ ಎತ್ತು ಪೊರ್ಲಿ ಅತ್ತೆ ಆರ್ ಮೂಲುಲ್ಲಿರ ಅರ್ನ ಕೊರಿಯೋಗ್ರಾಫರ್ ಅವ್ರು ತಿರ್ತುಕುಲು ಒಂದುಲ್ಲಿರ ಅದಕ್ಕೆ ಬಾರಿ ಖುಷಿ ಒಂದು ಅಲ್ಪ ಓ ಅಂಚ ಉಂಡೆ ಈರೊಂಚೂರು ಇಂಚಿ ಬರ್ಬಾರ ಅತ್ ಯಾನ್ ಪದ್ಮ ಮೇಡಮ್ ಒಟ್ಟಿಗೆ ಉಂಟು ಮಲೇಜ್ ಅತ್ ಮೇರೆ ಪಲ ಎನ್ನ ಪಾರ್ಟ್ನರ್ ಹೆಂಗ್ ಕಾರ್ನೊಟ್ಟಿಗೆ ಬೊಕ್ಕ ಕೂಡ ಐಟೆ ಡಾನ್ಸ್ ಮಲ್ಪರುಂಡು ಶಾಲ್ದೊಟ್ಟಿಗೆ ಎನ್ನೊಟ್ಟಿಗೆ ಡಾನ್ಸ್ ಮಲ್ಪೋಡು ಆತ ಪೊರ್ಲಿ ಜಾಂಡಲ್ಲಿ ಎನ್ನೊಟ್ಟಿಗೆ ಡಾನ್ಸ್ ಮಲ್ಪೋಡು ಅಂಚಾನೆ ಅವೇ ವಾ ಎಕ್ಸ್ಪ್ರೆಷನ್ ಆರೆ ನೀನು ಈತ ಏರ್ನೊಟ್ಟಿಗೆ ಡಾನ್ಸ್ ಮಲ್ಪರ ಬಂಡಲ್ಲ ಮಲಿಪೇರು ಎಲ್ಲ ಒಂತ ಪೊರ್ತು ಪುಂಡು ಎಂಕೆ ಶಾಲ್ ಪಾಡ್ಪಾರ್ದ ನಲಿಪವ್ರೆ ನಾನು ಓಕೆ ಸೊ ಒಂಜಿ ಗತ್ತದ ಪರ್ಫಾರ್ಮೆನ್ಸ್ ಬಾರಿ ಪೊರ್ಲದ ಪರ್ಫಾರ್ಮೆನ್ಸ್ ಆಯ್ತಾ ಒಟ್ಟಿಗೆ ಪ್ರಾಪ್ ದಾದೆತ್ತನ ಶಾಲ್ ಅವೇನ್ ಪತ್ತೊಂದು ಐಟ್ ಎಂಚಿನ ಮಾತ ಮನ್ಪೊಲಿ ಬಹುಶಃ ಶಾಲ್ ಕಂಡು ಪತ್ತಿನ ಯಾಕೆ ಸಮೇತ ಗೊತ್ತಿಜ್ಜನ್ ಶಾಲ್ ಅಡಿ ಈತ ಮಾತ ಮನ್ಪೊಲಿ ಇಂದು ಆ ಶಾಲ್ ಅಕ್ಕೇರಿ ಮುಟ್ಟಲ್ ಒಟ್ಟಿಗೆ ಇತ್ತನು ಇನ್ನು ಈ ಶಾಲ್ ಇರ್ಪತ್ತೊಂಬ ಪೊರಂದು ಗೊತ್ತಾಡ ಹೆಂಗೆ ಸೊ ಈ ಇಡೀ ಪರ್ಫಾರ್ಮೆನ್ಸ್ದ ಬಗ್ಗೆ ನಮ್ಮ ಜಡ್ಜಸ್ ದಾದ ಪನ್ಪೇರಂದಕ್ಕೆ ಏನಂಚಿನ ಪೊರ್ತು ಸೊ ಅದ್ವಿತಿ ಶೆಟ್ಟಿ ಎಂಚಾಂಡ್ ನಮ್ಮ ಪದ್ಮಾ ಮೇಡಮ್ ಅಂಚನೆ ಹರ್ಷಿತಾ ಆಯ್ತಾ ಒಟ್ಟಿಗೆ ಆ ಶಾಲ್ ಹಾಯ್ ಪದ್ಮಾ ಮೇಡಮ್ ಓ ಜಿಮ್ಗೆ ಪೋಪು ನೀರು ನಿಜ ಪೋಪು ಜಾರೆ ಎಂಕ್ಲೆ ಮುಲ್ಪರ್ದು ಆನ್ ಎಡ್ಡೆ ಜಿಮ್ ಬಾಡಿ ಲಕ್ಕ ತೋಜಿಂಡು ಅಂತ ಕೇಳಿ ಡ್ಯಾನ್ಸ್ ಓಕೆ ಜೋಕ್ಸ್ ಅಪಾರ್ಟ್ ಪರ್ಫಾರ್ಮೆನ್ಸ್ದ ಬಗ್ಗೆ ಪನೋಡ್ ಪಂಡ ರಡ್ಜನಲ ಕ್ಯೂಟ್ ಪೇರ್ ಕ್ಯೂಟ್ ಪೇರ್ ಥ್ಯಾಂಕ್ ಯು ಮಸ್ತ್ ಖುಷಿ ಅಂಡು ಟು ಸಿ ಹರ್ಷಿತಾ ಡಾನ್ಸ್ ಆಫ್ಟರ್ ಸೋ ಲಾಂಗ್ ಬಿಕಾಸ್ ಎಂಕಲ್ ಒಂಜೇ ಡಾನ್ಸ್ ಟ್ರೂಪ್ ಡಾನ್ಸ್ ಮಂತೊಂದಿತ್ತೀನಿ ಸೊ ಇಟ್ಸ್ ಸೋ ನೈಸ್ ಟು ಸಿ ಹರ್ ಪರ್ಫಾರ್ಮ್ ಶಿ ವಾಸ್ ಆಲ್ವೇಸ್ ಅ ಬ್ಯೂಟಿಫುಲ್ ಡಾನ್ಸರ್ ಸೊ ಇತ್ತ ಕೂಡ ತುಯರೆ ಮಸ್ತ್ ಖುಷಿ ಅಂಡ್ ಆ್ಯಸ್ ಆಲ್ವೇಸ್ ಆ ಎಕ್ಸ್ಪ್ರೆಷನ್ ಪೂರ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಂಕ್ ಒಂಜೊಂಜಿ ಕಡೆಟ್ಟು ನಿಕ್ಲೆನ ಲಿಪ್ಸಿಂಗ್ ರಾ ಇಜ್ಜಂಡು ದಾಂಡು ಬಿಕಾಸ್ ಇಟ್ ಈಸ್ ಮ್ಯಾನ್ ಆ್ಯಂಡ್ ವುಮೆನ್ ಆ್ಯಂಡ್ ಒಂದು ಪೊಣ್ಣು ಆನ ಆಯ್ನಿಡ್ದಾತು ಲಿಪ್ಸಿಂಗ್ ಉಪ್ಪೊಡಿತ್ತನು ಅವಳು ಒಂಚೂರು ರಡ್ಜನೆಲ್ಲ ಮಿಸ್ ಮಂತಾರೆ ಟಾಕಿಂಗ್ ಅಬೌಟ್ ದ ಕೊರಿಯೋಗ್ರಫಿ ಮಸ್ತ್ ಸ್ಮಾರ್ಟ್ ಆದ ಕೊರಿಯೋಗ್ರಫಿ ಮಂದಿ ನಮ್ಮ ಕೊರಿಯೋಗ್ರಫಿ ಕ್ಯೂಟ್ ಆದಿತ್ತನು ಬಟ್ ಐ ಫೆಲ್ಟ್ ಮಸ್ತ್ ನಾರ್ಮಲ್ ಆಂಡು ಒಂದು ಬಿಕಾಸ್ ಪದ್ಮಾ ಮ್ಯಾಮ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ನಮಗೆ ಮಾತಾ ಗೊತ್ತು ಅರ್ನ ಒಂಜಿ ಎನರ್ಜಿ ಅರ್ನ ಒಂಜಿ ಸ್ಟೈಲೇ ಬೇತೆ ಐ ಥಿಂಕ್ ಅವು ಒಂಚೂರು ಈ ಸತಿ ಎಂಕ್ ಪದ್ಮಾ ಮೇಡಮ್ನ ಫೇಸ್ಡ್ ಬೊಕ್ಕ ಬಾಡಿಡ್ ಕಮ್ಮಿ ಇತ್ತು ನಾ ಎನರ್ಜಿ ಆ್ಯಂಡ್ ಎಕ್ಸ್ಪ್ರೆಷನ್ ಒಂಚೂರು ನರ್ವಸ್ ಇತ್ತೇನೆ ನಾಪುಂಡು ಇಜ್ಜೆ ಅದೇ ಮೀಸೆ ಗಡ್ಡೆ ಪುರ ಒಂಥರ ಬೇತೆ ಆ್ಯಕ್ಚುಲಿ ಯಾರು ಲಾಸ್ಟ್ ಟೈಮ್ ಸ್ಟೇಜಿಗೆ ಬಂದಾಗ ನನ್ನ ಹಸ್ಬೆಂಡ್ನಲ್ಲೆತ್ತಿತ್ತ ಸೊ ತೂ ಯಾರು ಮೀಸೆ ಗಡ್ಡೆ ಇತ್ತಿನಾರ ಎಂಚೆ ಐತಿರು ಮೀಸೆ ಗಡ್ಡೆ ಇದ್ದ ಬೇರೆ ಎಂಚೆ ಐತಾರೆ ಇನಿ ಇತ್ತೆ ಯಾರನ್ನ ಮೇಟ್ ಯಾರನ್ನ ಹಸ್ಬೆಂಡ್ ಬತ್ತಿಲ್ಲ ಕಾತ್ ನಾನು ಖಾಲಿ ಇಲ್ಲಡ್ಕುಲ್ ಒಂದು ಟಿವಿ ಮ್ಯಾಚ್ ಮಾತ್ರ ತೂಪುನ್ ರಿಮೋಟ್ ಅವಳು ಟಿವಿ ನೋಡ್ತಾ ಇದ್ರೆ ನಾನು ನೋಡುದಿಲ್ಲ ನಂದು ಮ್ಯಾಚ್ ಮುಗಿದ ಮೇಲೆ ಮತ್ತೆ ಅವಳದು ಡ್ಯಾನ್ಸ್ ಇಡೀ ದಿವಸ ಮನೆಯಲ್ಲಿ ಬಟ್ ಅದರ್ವೈಸ್ ಒಂದು ಸಾಂಗ್ ನಮ್ಮ ತುಳುತ ಸಾಂಗ್ ಫೇವ್ರೆಟ್ ಸಾಂಗ್ ಆ್ಯಂಡ್ ದ ಹೋಲ್ ಥಿಂಗ್ ದ ಎಂಡಿಂಗ್ ಅವ್ರು ದುಪಟ್ಟನ್ ಯೂಸ್ ಮಂತಿನ ಯುನೋ ಸ್ಟೆಪ್ಸ್ ಆವಡು ಎವ್ರಿಥಿಂಗ್ ವಾಸ್ ರಿಯಲಿ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಐ ಹೋಪ್ ಯು ವಿಲ್ ಗೋ ಟು ದ ಸೆಮಿ ಫಿನಾಲೆ ಪಂದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಓಕೆ ಸೊ ಒಂಜಿ ಎಡ್ಡೆ ಕಮೆಂಟನ್ನು ಕೇಂಡರು ಐಡ್ದು ಒಂಜಿ ಕ್ವೆಶನ್ ಲಾಸ್ಟ್ ಟೈಮ್ ಬಂದಿತ್ತಾರೆ ಆರು ಪ್ರತಿ ಸತಿ ಸ್ಟೇಜಿಗೆ ಬಂದಾಗ ಆರ್ನ ಕಾಸ್ಟ್ಯೂಮ್ ಹೊಡೆದು ಪತ್ತದು ಪೂರಲ ಆರು ಸ್ವಂತನೇ ಓಲ ಬಾಡಿಗೆ ಹೆಜ್ಜಿ ಇನ್ನು ಪುನ ಕ್ವೆಶನ್ ಈ ಕುಜಲಿ ಈ ಮೀಸೆ ಗಡ್ಡ ಪುರ ಸ್ವಂತನೇ ಅವಳ ಸ್ವಂತನೇ ಓಕೆ ಸೊ ಈ ಬಾರಿ ಒಂಜಿ ಸ್ವಂತದ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಪ್ರಮೋದ್ ಸರ್ ದಾದ ಪನ್ಪರ್ ಹಾಯ್ ಪದ್ಮಾ ಆ್ಯಂಡ್ ಹಲೋ ಹರ್ಷಿತಾ ಸರ್ ಹಲೋ ಸರ್ ಎಂಚೋಲ್ಲರ್ ಓಕೆ ಸೊ ಪದ್ಮಾ ಏತ್ ದಿನದ ಪ್ರಾಕ್ಟೀಸ್ ಉಂದು 7 ದಿನ ಮಲ್ದ ನಾನು ಬಂದ ಗ್ಯಾಪ್ ದಿದ್ದು ಅಂಚ ಲಾಸ್ಟ್ ಟೈಮ್ ಇರ್ದು ಈ ಸಲ ಕಡಿಮೆ ಪ್ರಾಕ್ಟೀಸ್ ಮಾಡ್ತಿದ್ದಾರಾ ಪುಳ್ಳಿನ ಬರ್ಡೇ ಇತ್ತು ಪುಳ್ಳಿನ ಬರ್ಡೇ ಪುಣೆಲ ಹೋದು ಬರ್ತೇವೆ ಪುಳ್ಳಿನ ಬರ್ಡೇಗೆ ಓ ವೆರಿ ಗುಡ್ ಸೊ ಆಯ್ತಾ ಮಿಡಲ್ಡ್
ಟೈಮ್ ಅಡ್ಜಸ್ಟ್ ಮಾಡ್ತದೆ ಇರೋ ಪ್ರಾಕ್ಟೀಸ್ ಮಾಡ್ತಾರೆ. Yes. ಸೊ ಸಾಂಗ್ ಸೆಲೆಕ್ಷನ್ಸ್ ಮಸ್ತ್ ಇಷ್ಟ ನಿಂಗೆ ಓಲ ಮಿಕ್ಸಿ ಜಂದೈಕ್ ಎಸ್ ಹರ್ಷಿತ. ಸೊ ಓಲ ಮಿಕ್ಸಿ ಜಂದ ಮಾಡ್ತೇರು ಬೊಕ ಹರ್ಷಿತನ ಪರ್ಫಾರ್ಮೆನ್ಸ್ ಹರ್ಷಿತ ಸ್ಟೇಜ್ ಬಂದಾಗನೇ ಒಂಜಿ ಸೆಲೆಬ್ರೇಷನ್ ಎಂಕ್ಲ ಡಾನ್ಸ್ ಗ್ರೂಪ್ ಇತ್ತಿನ ಒಂಜಿ ಮೇನ್ ಡಾನ್ಸರ್ಸ್ ಅಂತ ನೋಡಿ ಮೇನ್ ಆ ಸೀತನ ರೋಲ್ಸ್ ಅವಡ್ ಓ ರೋಲ್ಸ್ ಮಲ್ಪನಾಗಲ್ಲ ಇಡೀ ಚಾನಲ್ ಫಿದಾ ಒಂದಿತ್ತು ಎಂಕ್ಲೆಗ್ ಮಸ್ತ್ ಅಪ್ರಿಷಿಯೇಷನ್ ಎಂಕ್ಲೆಗ್ ಒಂಜಿ ಎಸರ್ಟ್ ಪನೊಲಿ ಹರ್ಷಿತ. ಸೊ ಅರೆಗೀರ್ ಮ್ಯಾಚ್ ಆದ ಮಲ್ಪನ ಇಟ್ಸ್ ಅ ಬಿಗ್ ಚಾಲೆಂಜ್ ಆ್ಯಕ್ಚುಲಿ. ಹರ್ಷಿತಾ ಶಿ ಈಸ್ ಅ ವೆರಿ ಗುಡ್ ಡಾನ್ಸರ್, ವೆರಿ ಪ್ರೊಫೆಷ್ನಲ್ ಡಾನ್ಸರ್, ಪ್ರೊಫೆಷ್ನಲ್ ಡಾನ್ಸ್ ಗ್ರೂಪ್ ಇತ್ತಿನ ಅದನ್ನೊಟ್ಟಿಗೆ ಇರೊಂಜಿ ಪರ್ಫಾರ್ಮ್ ಮಲ್ಪುಂಡು ಬಂಡ ಅರೆಗ್ ಮ್ಯಾಚ್ ಮಲ್ಪುನಾಂಡ ದಟ್ ಈಸ್ ಅ ಬಿಗ್ ಥಿಂಗ್ ಆ್ಯಕ್ಚುಲಿ. ಪ್ರಾಪರ್ದು ಮಲ್ಲ ಕಾಂಪ್ಲಿಕೇಟೆಡ್ ಇರಗಿನ ಕೊರಿಯೋಗ್ರಾಫರ್ನೊಟ್ಟಿಗೆ ಕಾಂಪಿಟೇಟ್ ಮಲ್ಪುನ. ಸೊ ನಮ್ಮ ಅದ್ವಿತಿ ಪಂಡಿನಂಚಿನ ಒಂಚೂರು ನರ್ವಸ್ನೆಸ್ ತೋಜೊಂದಿತ್ತು ಆಂಡ ಐನ ಆ ನರ್ವಸ್ನ ಹರ್ಷಿತ ಇರೇನು ಬಾರಿ ಒಂಜಿ ಎಲ್ಲಿಯ ಬಾಲ್ಯನ ಎಂಚ ಒಂಜಿ ಶಾಲ್ ದಕ್ಕದು ಇರೇಗೆ ಪತ್ತಾವನ ಒಂಜಿ ಬಾರಿ ಒಂಜಿ ಶೋಕ್ಡ್ ಅರೇನೇನು ಹ್ಯಾಂಡಲ್ ಮಲ್ತೇನೆ. ಸೊ ಎಕ್ಸ್ಪೆಕ್ಟೇಷನ್ ದಯಮಂಡ ಇರ್ ಲಾಸ್ಟ್ ಆಲ್ರೆಡಿ 6 ಹಾಕ್ದು ಇತ್ತಿನೆಟ್ಟು ಆ ಹೆಲನ್ ನೆಟ್ಟು ಎಂಕ್ಲೆಗೆ ಇರ್ನ ಬಿಟ್ಟು ಮಸ್ತ್ ಎಕ್ಸ್ಪೆಕ್ಟೇಷನ್ ಉಂಟು. ಓಕೆನೇ ಪದ್ಮಾ ಅವರೇ? ಡಿಫ್ರೆಂಟ್ ಆದ ಮಲ್ಪುಗ ಬಂದಿದ್ದಕ್ಕೆ ಹೆಲೆನ್ ಸ್ಟೈಲ್ ಬರ್ಚಿ ಈ ಸಲ ಹೆಲೆನ್ ಪೋದ್ ಅರ್ಜುನ್ ಕಾಪಿ ಕಾಡತ್ತೆ. ನೆಕ್ಸ್ಟ್ ಟೈಮ್ ಹೆಲನೇ ಬರ್ಪಾರ? ಹೆಲೆನ್ ಇಡ್ಲ ಜಾಸ್ತಿ ನೆಕ್ಸ್ಟ್ ಟೈಮ್ ರಣವೀರ್ ಸಿಂಗ್ ಬರ್ಪೇರಿ ಟರ್ನಮೆಂಟ್ ನೆಕ್ಸ್ಟ್ ನನ್ನ. ಎಸ್. ಸೊ ಲಾಸ್ಟ್ ಟೈಮ್ ದ ಪರ್ಫಾರ್ಮೆನ್ಸ್ ಎಂಚಿನ ಬ್ರ ಎಂಚ ಪಂಡೇರ್ ಇಲ್ಲ ಅಲ್ಪರ ದಾದ ಪಂಡೇರ್ ಮಸ್ತ್ ಕಮೆಂಟ್ಸ್ ಬರ್ತೀನಿ ದಾದ ರಿಲೇಟಿವ್ಸ್ ಫ್ರೆಂಡ್ಸ್ ಎನ್ನ ಫೇಸ್ಬುಕ್ ಫ್ರೆಂಡ್ಸ್ ಎನ್ನ ಇನ್ಸ್ಟಾದ ಫ್ರೆಂಡ್ಸ್ ಎನ್ನ ಬಿಲ್ಡಿಂಗ್ ದ ಅಕುಲು ರೈಜ್ ಅಂಕಲ್ ಮಾತ ರೇಜದ ಅಂಕಲ್ ಪೂರ ಫ್ಯಾಮಿಲಿ ಒಂದು ಅಕುಲ್ ಮಾತ ಅಂಕು ದಾದ ಬೆಸ್ಟ್ ಇರೆಗೆ ತಿಕ್ಕಿನೆಟ್ ಬೆಸ್ಟ್ ಕಮೆಂಟು ಅಯ್ಯಯ್ಯ ಬಾಲೇರ್ ದಿಂತ ಪತ್ತದ ಅಂಕ ಮಾತ ಅಂಕ ಮಸ್ತ್ ದಿನಾಲ ಎಡ್ಡೆ ಪನೊಂದು ಪೇರೆ ಎನ್ನ ಮಗೆ ಒಂಜಿ ಬರೆದಿತ್ತು ಇನ್ಸ್ಟಾಡ್ I am 31 and mommy is 62. Yes. She is double my age, but her energy, I hope I will get the same energy at that age. I love my mom and baradittu. Yan tuditta comment. I can. Yan like kotte. Our best comment in. How way? I can. 31 and 62 anja. Very good. Very good. Iri inchene mast janaka inspire aduple irna performance to mast mummies nakalu ಎಂಕ್ಲ ಮೇಯ್ನ್ ಈ ಪ್ರೋಗ್ರಾಮ್ ಮಲ್ಪಿನ ಉದ್ದೇಶನೇ ಅವೇ ಎಂಕ್ಲ ಡಾನ್ಸ್ ದೊಟ್ಟಿಗೆ ಎಂಕ್ಲ ಮಸ್ತ್ ಜನಕ್ಕೆ ಇನ್ಸ್ಪೈರ್ ಆವಡೋದು. ಸೊ ಕಾನ್ಸೆಪ್ಟ್ ಬಗ್ಗೆ ನಿಕ್ಲ ಆಯ್ನಾತ ಆ ಶಾಲ್ನ ಅವಡು ಎಡ್ಡ ಯೂಸ್ ಮಾಡ್ತಾರೆ ಏತ್ ನಿಕ್ಲ ಕಡಿಮೆ ಟೈಮ್ ಇಡು ನಿಕ್ಲು ಯೂಸ್ ಮಾಡ್ತಾರಲ್ಲ ಆಯ್ನ ಬೆತ್ತ ವೇರಿಯೇಷನ್ಸ್ ನಿಕ್ಲು ಆ ಪ್ರಾಪ್ಸನ್ನು ಯೂಸ್ ಮಾಡ್ತಾರೆ. ನಲ್ಲ ಒಂಥ ಕಾನ್ಫಿಡೆನ್ಸ್ ಬರೋಡು ಹೆಲೆನ್ ಇರ್ನ ಮೈಟ್ ಬರೋಡು ನಾನು ನೆಕ್ಸ್ಟ್. ಓಕೆನೇ? ಎಂಡಿಂಗ್ ಅಂತೂ ಆರು ಕಣ್ಣು ಮುಚ್ಚೇರು ಆರು ಕಣ್ಣು ಮುಚ್ಚಿದ್ದೆ ಆರು ಬರಿತಗಲ್ಲ ಕಣ್ಣು ಮುಚ್ಚಿ ಒಂದು ತಪ್ಪು ಸರ್ ಯಾನ್ ತೂ ಓಲಿ ದತೆ ಆರ್ ತೂ ಓಲಿ ಎಲ್ಲಿ ಜೋಕುಲು ಪುರ ತೂವರೆ ಬಲ್ಲಿ ಕರೆಕ್ಟ್ ಎಡ್ಡ ಮಲ್ತಾರೆ ಖುಷಿ ಆನ್ಸರ್ ಇರವೇನು. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್ ಫಾರ್ ದ ಕಮೆಂಟ್ಸ್. ಥ್ಯಾಂಕ್ ಯು. ಅಂಡ್ ಹರ್ಷಿತ ಇರಕ್ಕೆ ಬಾಲೆ ಉಂಡದೆ ಏತ್ ಏಜ್ ದ 11 months ಸರ್. ಈರ್ದ ಡಾನ್ಸ್ ಮಮ್ಮಿಗೆ ಬತ್ತು ಜಾತ್ ನೆಕ್ಸ್ಟ್ ಇಯರ್ ಬರ್ಬೇಕು. ನೆಕ್ಸ್ಟ್ ಸೀಸನ್ ಸರ್. ಐಕೆ ಅವೇಕೆ ನಂದಿಕೆ. ಓಕೆ ಥ್ಯಾಂಕ್ ಯು. ಎನಿವೇ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಜಡ್ಜ್ ಹರ್ಷಿತನ ಬಗ್ಗೆ ಮಸ್ಟ್ ಜನ ಪೂರ ಕಮೆಂಟ್ ಮಲ್ತೇರು ಜಡ್ಜಸ್ಲ ಪಂಡೇರು. ಬಟ್ ಐ ವಾಸ್ ಸೀಯಿಂಗ್ ಆಸ್ ಅ ಸ್ಪೆಕ್ಟೇಟರ್ ಒಂಜಿ ಕಾಮನ್ ಮ್ಯಾನ್ ಅದು ತೂನಾಗ ಜನರಲಿ ಕೊರಿಯೋಗ್ರಾಫ್ ಮಲ್ದಿನ ಸ್ಟೂಡೆಂಟ್ ಒಲಾಂಡ ತತ್ತಂಡ ಆರ್ ಎಂಕ್ಲೆನ್ ಫಾಲೋ ಮಲ್ಪೊಡು ಬಂದು ಇಂಚೆಂಚ ಮಲ್ಪುನು ಮೂಲು ಆರ್ ಪದ್ಮ ಒಲಾಂಡ ಕೈ ಎದುರು ಪಿರ ದಾದನ ತತ್ತಂಡ ಆರ್ಲ ಅವೇನೆ ಮಲ್ತದ ಮ್ಯಾಚ್ ಮಲ್ತಂದು ಪೋಂದಿರ್ತಾರೆ. ದಟ್ ವಾಸ್ ರಿಯಲಿ ಸೋ ಸೆನ್ಸಿಬಲ್. ಸಿಂಪಲ್ ಸ್ಟೆಪ್ಸ್ ಇಡ್ಲ ಅವು ಕೈ ಅಂಚಿನ ಚಾವಂದಿ ಲೆಕ್ಕ ಶಿ ವಾಸ್ ಕವರಿಂಗ್ ಅಪ್ ಆ್ಯಂಡ್ ಗೋಯಿಂಗ್. ಐ ಥಿಂಕ್ ಅ ವೆರಿ ನೈಸ್ ಆಟಿಟ್ಯೂಡ್ ಅಬೌಟ್ ಅ ಕೊರಿಯೋಗ್ರಾಫರ್. ಈಜಿನ ಇಂಗ್ಲೀಷ್ ಐನ ಅವಡು ಬಂದು ಇಪ್ಪುನಕಲ್ ಕೆಲವರೆ ಪೇರು ಶಿ ವಾಸ್ ಮ್ಯಾಚಿಂಗ್ ಅಪ್ ಟು ಪದ್ಮ. ದಟ್ ವಾಸ್ ರಿಯಲಿ ವೆರಿ ಸ್ವೀಟ್. ಈರ್ಷ ಐನ ಅವಡು ಎನ್ನಡ್ದು ಜಾಸ್ತಿ ಇಂದ ಆರು ಸುರಿಕೆ ಬಂದಿತ್ತೇವೆ. ರೈಟ್ ಓವರ್ ಟು ಸುರೇಶ್ ಸರ್. ಹಾಯ್ ಹೆಲೆನ್ ಪದ್ಮಾ. ಹಲೋ ಸರ್. ದಾಪಂಡ ಈ ಟೈಟಲ್ ಯಾನೇ ಇರಕ್ಕೆ ಕೊಡ್ತೀನಿ ಸೊ ಐ ವಿಲ್ ಕ್ಯಾರಿ ಇಟ್. ಎಂಕಿರೇನು ನಾರ್ಮಲಿ ಮುಲ್ಪ ಕುಲ್ದು ತೂನಾಗ ಜಜ್ಮೆಂಟ್ನ ಬೊಡ್ಚೆ ಅಂದ ದಾಪಂಡ ಈರೆಂಕ್ಲೆ ಮಸ್ತ್ ಜನನ ಇನ್ಸ್ಪೈರ್ ಮನ್ಪರು ಒಂಜತ್ತೊಂಜಿ ರೀತಿ ಈರ್ ಲೈಫನ್ನು ಟ್ರೀಟ್ಮೆಂಟ್ನ ರೀತಿ ಈರ್ ಜಜ್ಮೆಂಟ್ನ ದೊತೊನ್ನ ರೀತಿ ಈರ್ ಡ್ಯಾನ್ಸನ್ನು ಎಂಜಾಯ್ಮೆಂಟ್ನ ರೀತಿ. ಸೊ ಲೈಫ್ ಶಾರ್ಟ್ ಒಂದೇನು ಹ್ಯಾಪಿ ಟು ಕೊನೋಲೆ ಪಂಟ್ನಕ ನೀರೊಂದು ಇನ್ಸ್ಪೈರ್ ಆದ ಉದ್ವಾರೆ. ಸೊ ಎಂಕ ಸೊ ಜಡ್ಜ್ ಮನ್ಪುನೆ ಜಾಸ್ತಿ ಇರಂತೂದ ಎಂಜಾಯ್ಮೆಂಟ್ನ ನಂಜಿ ಖುಷಿ ಈ ಸ್ಟೇಜ್
ಬಟ್ ಕಾಂಪಿಟೇಷನ್ ಅಂಚದು ಜಡ್ಜ್ಮೆಂಟ್ ಎನ್ನೋ ಒಂಜಿ ಡ್ಯೂಟಿ. ಇನ್ನಿತ ಪರ್ಫಾರ್ಮೆನ್ಸ್ ಮಸ್ತ್ ಫೇಮಸ್ ಸಾಂಗ್ ಒಂದು ಕುಡ್ಲಾಡಿ. ಈ ಸಾಂಗ್ಗೆ ನಲಿಪನ್ನ ಜನನೇ ಇಜ್ಜಿ ಬಾರಿ ಕಮ್ಮಿ ದಾಪಂಡ ಪ್ರತಿ ಮದಿಮೇಡ್ ಫಂಕ್ಷನ್ ಈ ಸಾಂಗ್ ಒಂಜಿ ಉಪ್ಪುಂಡೆ ಆ್ಯಂಡ್ ಯಾನ್ ಪೂರೆಲ್ಲ ಡಾನ್ಸ್ ಮಂದನಿ ಈ ಸಾಂಗ್ಗೆ. ಸೊ ಡೆಫಿನೆಟ್ಲಿ ಒಂಜಿ ವೆರಿ ಗುಡ್ ಸಾಂಗ್ ಸೆಲೆಕ್ಷನ್ ನಮ್ಮ ತುಳುನಾಡುದ ಅವು ಖುಷಿ ಆಂಡ್ ಇಂಕ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್ ಆ್ಯಂಡ್ ಹೂವರ್ ದ ವರ್ಕ್ ಬಿಹೈಂಡ್ ಆಫ್ ದಿಸ್ ದಾಪಂಡ ಇಡೀ ಒಂಜಿ ಸ್ಟೇಜ್ನು ಒಂಜಿ ರೊಮ್ಯಾಂಟಿಕ್ ಸಾಂಗ್ಗೆ ಎಂಚ ಸೆಟ್ ಮನ್ಪಡು ಒಂಜಿ ಹಳ್ಳಿಡು ಇರ ವ್ಯವಸಾಯ ವರ್ಕ್ ಮನ್ ಅತ್ ಪ್ಯಾಡಿ ಫೀಲ್ಡ್ ವಾಟ್ ಎವರ್ ಈ ಮೇಟ್ ಒರ್ತಿ ವನಸ್ ಕಂದು ಬರ್ಪುನ ಅತ್ ಬೆಗರ್ వచ్చರ ಟವೆಲ್ ಕೊರ್ಪುನ ಈ ಒಂಜಿ ಬ್ಯಾಕ್ ಡ್ರಾಪ್ ದೀದ್ ಡಾನ್ಸ್ ಸ್ಟಾರ್ಟ್ ಮನ್ನ ಐಡಿಯಾ ಹಿಂಗೆ ಮಸ್ತ್ ಇಷ್ಟನ್. ಸೊ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್. ಆ್ಯಂಡ್ ಈ ಹಳ್ಳಿದ ಅಟ್ಮಾಸ್ಫಿಯರ್ ಒಂಜಿ ಕಟ್ಟೆ ಐಕೊಂಜಿ ಮರ ಒಂದು ಪೂರ ಒಂಜಿ ವರ್ಕ್ ಮಂದಿರ್ ಅವು ಹಿಂಗೆ ಮಸ್ತ್ ಖುಷಿಯನ್. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ಲ ಡೆಫಿನೆಟ್ಲಿ ಟುಡೇಸ್ ಹೀರೋಯಿನ್ ರಾಕ್ಡ್ ವಿತ್ ಹರ್ ಎಕ್ಸ್ಪ್ರೆಷನ್ಸ್. ಡೆಫಿನೆಟ್ಲಿ ಇನ್ ಎಕ್ಸ್ಪ್ರೆಷನ್ ಇಸ್ ಯುವರ್ ಮೇಯ್ನ್ ಅಸೆಟ್. ವೆರಿ ಗುಡ್. ಆ್ಯಂಡ್ ಪದ್ಮ ಎಂಕ್ ಇನ್ನ ಬಗ್ಗೆ ಪನ್ನೋಡಾಂಡ ಒಂಜಿ ಮೇಲ್ ಕ್ಯಾರೆಕ್ಟರ್ ನೆಂಚ ಕ್ಯಾರಿ ಮನ್ಪುಡು ಅವು ಆ್ಯಟಿಟ್ಯೂಡ್ ಇತ್ತನ್ ಒಂಜಿ ಆಣುಲಕ ನಡಪ್ನಾವಡು ಕುಲ್ನಾವಡು. ಆ್ಯಂಡ್ ಈರು ಡಾನ್ಸ್ ಡಿನಿ ಕುಲ್ದು ಲಕ್ಕುನ ಸ್ಟೆಪ್ಪಲ್ನ ಇರ ದೇತ ತಾಕತ್ತುಂಡು ರಪಕ್ಕೆ ಇಮಿಡಿಯೇಟ್ ಲಕ್ಕದ್ ಮಂತಾರೆ ಅವು ಎಪ್ರಿಷಿಯೇಟ್ ಮನ್ಪೋಯಾನ್. ಎಸ್ ಇನಿ ಈರೆಗೆ ದಾದ ಚಾಲೆಂಜ್ ಪಂಡ ಈರತ್ತು ನನ್ನದು ಬಕ್ಕ ಒಂದು ಕ್ವಾರ್ಟರ್ ಫಿನಾಲೆ ನಮ್ಮ ಡಾನ್ಸ್ ಮಾಮಿ ಡಾನ್ಸ್ದ ಮುಲ್ಪರ್ದ ಬಕ್ಕ ಚಾಲೆಂಜ್ ಈರೆಗೆ ಬೇತೆ ಕಂಟೆಸ್ಟೆಂಟ್ನೊಟ್ಟಿಗೆ ಬೇತೆ ಕಂಟೆಸ್ಟೆಂಟ್ ನಕಲು ಅಕಲ ಏಜ್ ಮೀರ್ದ ಡ್ಯಾನ್ಸ್ ಮನ್ಪನಾಗ ಈರಿನ ಏಜ್ ಮೀರ್ದು ನಾನು ವರ್ಕ್ ಮನ್ಪೊಡ. ಸೊ ದಾಯಪಂಡ ಕಾಂಪಿಟೇಷನ್ ಟಫ್ ಆಪುಂಡು ದಾಯಪಂಡ ನಮ್ಮ ಕಾಂಪಿಟೇಷನ್ ಡುಲ್ಲ ಲಾಸ್ಟ್ಗೆ ತುಪ್ಪನೆ ಕಾಂಪಿಟೇಷನ್ ಡುಲ್ಲ ಡಾನ್ಸ್ ಉಂಡ ಇಜ್ಜ. ಸೊ ಅವೇನು ಈರೊಂಜಿ ಮೈಂಡ್ ದೊತ್ತೊಂದು ಮಸ್ತ್ ಹಾರ್ಡ್ ವರ್ಕ್ ಮನ್ನ ಡೆಫಿನೆಟ್ಲಿ ಗ್ರ್ಯಾಂಡ್ ಫಿನಾಲೆಡ್ ಪದ್ಮ ನಿಂಕ್ಲೆ ತೂವೋಲಿ ಒಂದು ಎನ್ನ ಕೈಟ್ ಇಜ್ಜಿ ಈರೇನ ಕೈಟುಂಡು. ಸೊ ಆ ಎಫರ್ಟ್ ನೀರು ಪಾಡೋಡು. ಸೊ ಇನ್ನಿತ ಡಾನ್ಸ್ ದಾದ ಪಂಡ ಎಂಕ್ ಪ್ರಾಕ್ಟೀಸ್ ಕಮ್ಮಿ ಅಂದ ಅನಿಸಿಂಡು ವೆರಿ ಫ್ರ್ಯಾಂಕ್ ಅದು ಪನ್ನೋಡಾಂಡ. ಆ್ಯಂಡ್ ಕೋಆರ್ಡಿನೇಷನ್ ಮಿಸ್ ಆವಂದಿತ್ತನ್ ಆ್ಯಂಡ್ ಪ್ರಾಪ್ಸ್ ನಲ್ಲ ಈರ್ ಹೆಲೆನಡು ಚಾರ್ಡ್ ಮಿತರ್ದು ಮಂತದು ಆ್ಯಂಡ್ ದಕ್ಕದು ಪುರ ಮಂದರ್. ಸೊ ಒಂದೊಂಜಿ ದುಪ್ಪಟ್ಟ ಇರಗೆ ದಾಲ ಕಷ್ಟನ ಇಜ್ಜಿ ಅಂದ ಯಾನ್ ಅನಿಸಿನ್. ಸೊ ಐ ನೀರು ಡೆಫಿನೆಟ್ಲಿ ಮನ್ಪೊಲಿ. ಓಕೆ ಆಲ್ ದ ಬೆಸ್ಟ್. ನಲ್ಲ ಹಾರ್ಡ್ ವರ್ಕ್ ಬೋರ್ಡ್. ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಪದ್ಮ ಮೇಡಮ್ మీరు ಅವಳು ಗದ್ದೆಡ್ ದಾದನ ಪುರ ಮಲ್ತೋದಿರ್ತಾರ ಅದ ಮದ್ದೆಡ್ ಮೇನಿ ಕಂಬಳಿ ಹುಳ ಮೇನಿ ತಿಕ್ಕಂಡ ಇಜ್ಜಾತ ಓಕೆ ಅವಳು ತಿಕ್ಕದಿಜ್ಜಿ ಅಣ್ಣೆಲ್ಲ ಸ್ಟೇಜ್ ಇಡು ಒಂದು ಎಲ್ಲೇ ಕಂಬಳಿ ಪುರಿ ಉಂಟು. ಅಶ್ವಿತಾ ಹೆಗಡೆ ಕಂಬಳಿ ಹುಳ ಫಿಲ್ಮದ ಹೀರೋಯಿನ್ ಇದ್ದಾರೆ ಅವರ ಕಮೆಂಟ್ಸ್ ಪ್ಲೀಸ್. Oh my God, what a spirit, ma'am. Thank you, ma'am. Seriously, you are an inspiration. ನಿಮ್ಮ ಮಗ ಹೇಳಿದಾಗೆ ನಮಗೂ ಅಷ್ಟೇ ನಿಮ್ಮ ಏಜಿಗೆ ಬಂದಾಗ ನಾವು ಇಷ್ಟೇ ಸ್ಪಿರಿಟಲ್ಲಿ ಇದ್ದರೆ ಸಾಕು ನಾವು. ಸೀರಿಯಸ್ಲಿ ಐ ಲವ್ ದ ಡಾನ್ಸ್. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಹರ್ಷಿತಾ ಮ್ಯಾಮ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಬೋತ್ ಆಫ್ ಯು ಜಸ್ಟ್ ಅಮೇಝಿಂಗ್, ಅಡಾರಬಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸೊ ಬಾರಿ ಪೊರ್ಲುದ ಕಮೆಂಟ್ಸ್ ಪೂರ ಬತ್ತನ್ ಇತ್ತೆ ಸ್ಟೇಜ್ ಒಂಜಿ ಶಾಲ್ ಉಂಡು ಎನ್ನ ಒಂಜಿ ಎಲ್ಲಿ ಆಸೆ ಉಂಡು. ಸೊ ಯಾನಿನಿ ಎನ್ನ ಆಸೆನ್ ಬರಿಟದೀದು ಒಂಜೇ ನಿಮಿಷ ಕೇಳಿ ಬಲೆ ಬಲೆ ಅವೇನೇ ಪಂಡ್ರಪೇನ್ ಬಲೆ ಎನ್ನ ಒಂಜಿ ಆಸೆ ಉಂಡು. ಪದ್ಮ ಮೇಡಮ್ ಇನಿ ಫುಲ್ ರೆಡಿ ಆದ್ ಬೈದೇರ ಆ ಮೀಸೆ ಆ ಗಡ್ಡ ಪುರ ಆ ಕುಜಲ್ ಮಾತ. ಸೊ ಸ್ಟೇಜ್ ಡೇ ಒಂಜಿ ಹೀರೋಯಿನ್ ಉಪ್ಪುನಾಗ ದೇಪನಾಗ ಎಕಡ್ದಿಂಚಿ ಈರ್ಲ ಆ ಶಾಲನ್ ಪತ್ತೊಂದು ಕಾತೊಂದುಲ್ಲರು. ಸೊ ಅಂಚದು ಆ ಹೀರೋನ ಮಿತ್ತು ಫಿದಾತರಂದ್ ಹೆಂಗೆ ಗೊತ್ತುಂಡು. ಇನಿ ದಾದ ಆತನ್ ಯಾನೆನ್ನೆ ಹೀರೋಯಿನ್ ಅವಳುಂಡು ಶಾಲ್ ಮೂಲುಂಡು ಹೀರೋ ಮೂಲುಂಡು ಎಂಕಲ್ ನಲ್ಪ ಅಂದ್ ಪನ್ನಗ ಒಂದು ದಾದ ನೀನಿ ಸೂರ್ಯ ಒಂಚಿಡ್ಲಾಕದಿ ಅದು ಉಪ್ಪಡ್ ಮಲ್ಲೇಜ್ ಇರೆಗ್ಲ ಒಂಜಿ ಆಪರ್ಚುನಿಟಿ ಕೋರ್ಕ ಅಂದ್ ಸ್ಟೇಜ್ ಒಂಜಿ ಈತ್ ಪೊರ್ಲದ ಹೀರೋ ಉಪ್ಪುನಾಗ ಹೀರೋನೊಟ್ಟಿಗೆ ಒಂಜಿ ಹೀರೋಯಿನ್ ಬೋಡಿ ಜನ ಇನಿ ಪದ್ಮ ಮೇಡಮ್ ಹೆಲನ್ ಆತನ ಯಾನ್ ಡಾನ್ಸ್ ಮಲ್ತದ್ವ ಇನಿ ಒಂಜಿ ಕೆಲಸ ಮಂತ್ರ ದಾದ ಗೊತ್ತುಂಡೆ ನಿಕುಲ್ ನಲಿಪ್ಲೆ ಯಾನು ಈ ಕಟ್ಟೆ ಹಿಡ್ಕೊಲ್ ಒಂದು ತೂಪ ಆರ್ಲ ದುಂಬು ಡಾನ್ಸ್ ಮಲ್ತೀನಿ ಒಟ್ಟಿಗೆ ಅಂಚದ ಆಡಿಯನ್ಸ್ ಮುಲ್ಪ ಕುಲೊಂದಿಕ್ಲೆ ತೂಪ ಶಾಲ್ ಜಾಗ್ರತೆ ಸೌಜನ್ಯ. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ ಕಟ್ಟು ಪಾಡಿ ಅಲ್ಲೇ ಊಡಲ ಬಾಕಿಲು ತಾಳಬಡ ಬೊಟ್ಟ್ಯಾಲೆ ನಿದಿರದ ಕಣ್ಣಡು ಏನನು ಲೆತ್ತಾಲೆ ಸರ ಸರ ಸರಗರು ಯಾರು ಬಾಗಿಲು ಗದ್ದೇನೆ ಮಟ್ಟದ ಪೊನ್ನೆ ಎಂಜಂತ ಪನೋಡ ಆಂಜೋ ಮಸ್ತ್ ಜೋರುಂಡವೆ ಮಾತ್ರ ದಯ ಬಂದಾಗ
ಅರ್ನ ಎನರ್ಜಿ ಡೌನ್ ಆವೊಂದಿಜ್ಜಿ ಕೂಡ ಸೌಜನ್ಯ ಬಂದ ಕೊಡೋಲ್ಲ ಜಾಸ್ತಿ ಅರೆಗೆ ಇತ್ತೆ ನೋಡಿ ಆ ಶಾಲ್ಗೊಂತ ಅಮೃತ್ ನೋಡಿ ಕೊರೋಣ ಉಂದೆ ಬನ್ನಾಗ ಆ ಶಾಲ್ ಆತು ಬೆಂತು ನೀನಿ ಬಟ್ ಪದ್ಮಾ ಮೇಡಮ್ ಸ್ಟೇಜಿಗೆ ಬಂದಾಗ ಎನರ್ಜಿನ ಪತ್ತೊಂದು ಬರ್ಪೇರು ಅರ್ನ ಒಂಜಿ ಚಾರ್ಮ್ ಪತ್ತೊಂದು ಬರ್ಪೇರು ಆಯ್ತು ಒಟ್ಟಿಗೆ ಮಾತ್ರೆಲ್ಲ ತೆಲಿಪವೇರು ಪ್ಲಸ್ ಆಯ್ತು ಒಟ್ಟಿಗೆ ಪ್ರತಿ ಸರ್ತಿ ಪನ್ಪೆ ಇದು ಬರೀ ಮನೆ ಮಂದಿ ಎಲ್ಲ ಮನೇಲಿ ಕೂತು ನೋಡುವಂಥ ಶೋ ಮಾತ್ರ ಅಲ್ಲ ಮನೆ ಮಂದಿಯನ್ನು ಇಲ್ಲಿ ಕರೆಸೋ ಅಂಥ ಶೋ ಬೇರೆ ಮಾತ್ರ ಓಟು ಗುಂತು ಒಂದಡೆ ಎದುರು ನಿಂತಿನಕ್ಲೆ ಗ್ಯಾರಂಟಿ ಅಕ್ಲೆ ಪೋಡಿಗೆ ಶುರು ಆಗ್ತದೆ ಪನ್ನಾಗ ಒಂಜಿ ಇಡೀ ಊರುಲ್ಲೇ ತೊಂದು ಬರ್ಪೇರು ಮುಲ್ಪ ಒಂಜಿ ಇಡೀ ಊರುಂಡು ಆಯ್ತು ಒಟ್ಟಿಗೆ ಇನಿ ಕಟ್ಟೆ ಮರಲ ಬೈದು ನನ್ನ ನೆಕ್ಸ್ಟ್ ಎಪಿಸೋಡ್ ದಾದ ಮಾತ್ರ ಸ್ಟೇಜಿಗೆ ಬರ್ಕೊಂಡು ನೆಗುಲು ಕಾತೊಂದಿಲ್ಲ ಬಟ್ ಮ್ಯಾಮ್ ಇಂಚನೆ ಎನರ್ಜಿ ಉಪ್ಪಡು ಜಡ್ಜಸ್ ಪಂಡೇರು ಫೈನಲ್ಡ್ ಇರೇನು ತೂಪು ನಂಚಿನ ಒಂಜಿ ಎಂಕ್ಲೆಗ್ ಮಸ್ತ್ ಆಸೆ ಉಂಡು ಒಂದು ಇಟ್ ಈಸ್ ನಾಟ್ ಬಿಕಾಸ್ ಆರ್ ಗೆಂದೋಡು ಆತ್ನ ಅರೆಗೆ ಎಂಕುಲು ಏರ್ಲ ಫೇವರ್ ಆದುಲ್ಲ ಅಂದತ್ತು ಬಟ್ ಆರ್ ಕನ್ಪು ನಂಚಿನ ಒಂಜಿ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಆ್ಯಂಡ್ ದ ಸ್ಪಿರಿಟ್ ಇಂದು ಬಾಕಿದ ಕಂಟೆಸ್ಟೆಂಟ್ ಅಕ್ಲೆಗ್ ಒಂಜಿ ಮಸ್ತ್ ಉಮೇದನ್ ಕೋರ್ಕೊಂಡು ಅಲ್ಲೇ ಆ ರೀತಿ ಪೋಲೆ ಬಂಡಲ ಬೋಪುಜಾರು ಬೋಡಿನ ಕೂಡ ಡಾನ್ಸ್ ಮಾಡ್ತಾರೆ ಇತ್ತೆ ಬೋಡಿತನ ಕೂಡ ಪ್ರಮೋದ್ ಸರ್ ಲೆತ್ತನೆಲ್ಲ ಕೂಡ ನಲಿಪಾವೇರು ಆರೆ ಸೂರಜ್ ಸರ್ ಲೆತ್ತನ ನಲಿಪಾವೇರು ಅದ್ವಿತಿನ ಲೆತ್ತನ ನಲಿಪಾವೇರು ನಮ್ಮ ಅಶ್ವಿತನ್ ಲೆತ್ತನ ನಲಿಪಾವೇರು ಆರು ಇನಿ ಅಂತೂ ಫುಲ್ ಅಲ್ಲೇ ಒಂಜಿ ಎಪಿಸೋಡ್ ಮೆರ್ನನೆ ಮನ್ಪೊಲ್ಯ ಅಂತ ಓಕೆ ಮೇಡಮ್ ಗೊಂಜಿ ಜೋರ್ದ ತಾಟಿ ಬರೋಣ ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಥ್ಯಾಂಕ್ ಯು ಸೋ ಮಚ್ ಪದ್ಮ ಮ್ಯಾಮ್ ಓಕೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಸ್ಪಾನ್ಸರ್ಸ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಜನಪ್ರಿಯ ರೈಸ್ ಕಾರ್ಪೊರೇಷನ್ ಹಾಗೂ ಹಲವಾರು ಜನ ನಮಗೆ ಸ್ಪಾನ್ಸರ್ಸ್ ಅನ್ನು ನೀಡಿದ್ದಾರೆ. ಸೊ ಎನರ್ಜಿಯನ್ನು ತುಂಬ್ತಾ ಇದ್ದಾರೆ ಬೇಬಿ ಕಾಪ್ ಮಕ್ಕಳಿಗೆ ಅವರಿಗೆ ಅವರ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ ಅದು ಬೇಬಿ ಕಾಪ್. ಅದರ ಜೊತೆಗೆ ಬರ್ತ್ ಆ್ಯಂಡ್ ಬಿಯಾನ್ ಯುನಿಟಿ ಹಾಸ್ಪಿಟಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಬಹಳಷ್ಟು ಸ್ಪಾನ್ಸರ್ಸ್ಗಳು ನಮ್ಮ ಶೋಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀವಿ. ಮುಂದುವರಿಸಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಕೊನೆ ಬರ್ತಾ ಇದೆ, ಆದರೆ ಫಸ್ಟ್ ಫೈನಲ್ ಅಲ್ಲ ಒಂದ್ ನಿಮಿಷ ಕಾರ್ಯಕ್ರಮ ಹೇಗೆ ಕೊನೆ ಆಗುತ್ತೆ ಅಲ್ಲ ಇನ್ನು ಬೆಸ್ಟ್ ಕೊರಿಯೋಗ್ರಾಫರ್ ಯಾರು ಅಲ್ಲ ಅದಕ್ಕಿಂತ ಮುಂಚೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಈ ಸ್ಟೇಜ್ ಮೇಲೆ ನಡೆಯೋಕಿದೆ. ಅದು ಒಟ್ಟು ಮುಗಿಪುನೇನಾ ಒಂಜಿ ಕಾರ್ಯಕ್ರಮ ಶುರು ಮಾಡ್ತದ್ದು ಮುಗಿಪುನುಂದೇನಾ ವಿಷಯ ಉಂಡತೆ ವಿಷಯ ಬಂದಾಗ ಮೇಡಮ್ ಶಾಲ್ ಬಿಡ್ದು ಪೋತೇರು ಅಂಚ ಈ ಶಾಲ್ ವೇಸ್ಟ್ ಆಯ್ರ ಬಲ್ಲಿ ಏಪಲ್ಲ ಡೋಂಟ್ ಟೆಲ್ ಮೀ ಇದಾರೆ ನೀ ತೆಲೆಪ್ಪುನ ಡಾನ್ಸ್ಗೆ ಬರ್ಪೇರ ನಾನು ಏನು ರೆಡಿ ಉಲ್ಲೆ. ಓ ಅಂಡರ್ಸ್ಟುಡ್. ಅದ್ವಿತಿ ಶೆಟ್ಟಿ ಈ ಎಪಿಸೋಡ್ ಸ್ಟಾರ್ಟ್ ಆನಾಗ ಇರೋಂಜಿ ಸರ್ಪ್ರೈಸ್ ಉಂಡು ಒಂದು ಬಂದಿತ್ತ ಹೆಂಗ್ ಗೊತ್ತಿಜ್ಜ ನಿರಗೆ ಈ ಶಾಲ್ ಉಂಡು ಎಂಚ ಗೊತ್ತಿತ್ತು ಇದೇನ ಸರ್ಪ್ರೈಸ್ ಇರ್ನ ಆ ಅಪಗರ್ದಿ ಎನ್ನ ಸರ್ಪ್ರೈಸ್ ಬಾಕಿ ಉಂಡು ಒಂದು ಬಾರಿ ಖುಷಿ ಟುಲ್ಲೇರು ಅತರ ಬನ್ನಗ ಆತ್ ಏನಡ ಒಂಜಿ ಆಸೆ ಪುಟ್ಟದ್ ಪೋತಿರಿ ಯಾನ ಒಂಜಿ ಲಾಸ್ಟ್ ಗಿರಗೆ ಸರ್ಪ್ರೈಸ್ ಉಂಡಾವೇ ಪಂಡದ್ ಸೊ ಅಂಚಾದ ಯಾನ್ ಸರ್ಪ್ರೈಸ್ ಇತ್ತು ನಾನ ಪನ್ಲೆ ಐ ಆಮ್ ರೆಡಿ. ಸಿ ಸರ್ಪ್ರೈಸ್ ಇತ್ತ ಡಾನ್ಸ್ ಮನ್ಪೊಡ ಐ ಆಮ್ ರೆಡಿ ಓಕೆ ಬಟ್ ಸರ್ಪ್ರೈಸ್ಗ್ಲ ಈ ಡಾನ್ಸ್ಗ್ಲ ಕನೆಕ್ಷನ್ ಇಜ್ಜಿ ಬೋಳಿಸ್ನ ಕನೆಕ್ಟ್ ಮನ್ಪೋಲಿ ಸೊ ಯಾನ್ ಸುರಜ್ ಸರ್ ಸರ್ಪ್ರೈಸ್ ಮಲ್ಲ ರಾಖಿ ಆರ್ಡರ್ ಕೊಡ್ತೇರಿಗೆ ಅವು ಬೈಚಿ ಆ ಬತ್ತಿನ ಕಟ್ಟುವರು ಹೆಂಗ್ ಗೊತ್ತಿತ್ತು ನೀರು ನೇನೇ ಮಲ್ಪರಂದು ಗೊತ್ತಿತ್ತು ಹೆಂಗೆ ಸೊ ಅಂಚಾದ ಯಾನ್ ಸರ್ಪ್ರೈಸ್ ಎರಡನೇ ಕೇನ್ ಗಾನ್ ಓಕೆ ಇದು ಸದ್ಯಗೂ ಒಂಚೂರು ಆರ್ನ ಮೈಕ್ಲ ಮೇರ್ನ ಮೈಕ್ಲ ಆಫ್ ಮಲ್ಪ್ಲೆ ಅದುವೆ ತೀರ್ ಪಾತೇರ್ಲಿ. ಸೊ ಯಾನು ಈ ಎಪಿಸೋಡ್ ಎನ್ನ ಒಂದು ಸ್ಪೆಷಲ್ ಮೂಮೆಂಟ್ ಎಂಕ್ ಪನಿಯರೆ ಕಾತೊಂದಿತ್ತೆ ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಸರ್ಪ್ರೈಸ್. ಸೊ ಯಾನೇನ ಡಾನ್ಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಐ ಥಿಂಕ್ ಇನ್ ದ ಇಯರ್ 2010 ಒಂಜಿ ನೋನ್ ರಿಯಾಲಿಟಿ ಶೋಡಿ ಅನ್ನ ಜರ್ನಿ ಸ್ಟಾರ್ಟ್ ಆಂಡ್ ಐ ವಾಸ್ ನಾನ್ ಟ್ರೈನ್ಡ್ ಡಾನ್ಸರ್ ಭರತನಾಟ್ಯಂ ಬುಡ್ನ ಐ ವಾಸ್ ನಾಟ್ ಎಟ್ ಆಲ್ ಟ್ರೈನ್ಡ್ ಇನ್ ಎನಿ ಫಾರ್ಮ್ ಬಟ್ ಇನ್ನಿ ಯಾನೊಂಜಿ ಎಡ್ಡೆ ಒಂಜಿ ಸ್ಟೇಜಿಗೆ ಪೋದು ಒಂಜಿ ಕಾನ್ಫಿಡೆಂಟ್ ಆದ ಪರ್ಫಾರ್ಮ್ ಅನ್ಪೊಡಾಂಡ ಐಕ್ ಒಂಜಿ ರೀಸನ್ ಏರ್ಪಂಡ ಪ್ರಮೋದ್ ಅಲ್ವಾ ಸರ್. ಬಿಕಾಸ್ ಯಾನು ಅರೆ ಗೊತ್ತುಪ್ಪಂದು ಸರ್ಗ್ ಬಟ್ ಯಾನು ಓಲ್ ಪೋದು ಪರ್ಫಾರ್ಮೆನ್ಸ್ ಮಂದೆ ಬಿಕಾಸ್ ಸುಮಾರು ಇತ್ತೆಲ್ಲ ಸೆಲೆಬ್ರಿಟಿ ಪರ್ಫಾರ್ಮರ್ ಅದು ಮಸ್ತ್ ಇವೆಂಟ್ಸ್ಗೆ ಪೋಪೆ ಬಟ್ ಐ ಓ ಇಟ್ ಟು ಹಿಮ್ ಬಿಕಾಸ್ ಆ್ಯಸ್ ಅ ನಾನ್ ಟ್ರೈನ್ ಡಾನ್ಸರ್ ಸರ್ ಆ್ಯಕ್ಚುಲಿ ಎಂಕ್ಲೆ ನಾ ಚಾನಲ್ಡ್ ತೂದು ಲೆಕ್ತಿರು ನಿಕಲ್ ಕುಡ್ಲದಕ್ಕಲು ವೈ ಡೋಂಟ್ ಯು ಗೈಸ್ ಜಾಯ್ನ್ ಆ ಟೀಮ್ ಪಂದು ಸೊ ಓಷನ್ ಕಿಡ್ಸ್ಗೆ ಎಂಕಲ್ ಜಾಯ್ನ್ ಆಯ ದಿಸ್ ವಾಸ್ ತುಂಬ ಮಸ್ತ್ ವರ್ಷ ದುಂಬು ಬಟ್ 1 year ಯಾನ್ ಸರ್ಡ್ ದಾದ ಕಲ್ತೆ ಪಂಡ ಡಿಸಿಪ್ಲಿನ್ ಗ್ರೇಸ್ ಆ್ಯಂಡ್ ಐ ಥಿಂಕ್ ಎಕ್ಸ್ಪ್ರೆಷನ್ ಯಾನಿನಿ ಒಂದು ಆ್ಯಕ್ಟರ್ ಆಯರೆ ಕಾರಣ ಐ ಥಿಂಕ್ ಸರ್ಲ ಬಿಕಾಸ್ ಐ ಥಿಂಕ್ ಮಸ್ತ್ ಜನ ಎಂಕೇನು ವೇರು ಈತು 1 take ಮನ್ ಫಾರ್ ಎಕ್ಸ್ಪ್ರೆಷನ್ ಅಂಚೆ ಇಂಚ ಇರು ಆ್ಯಕ್ಟಿಂಗ್ ಕ್ಲಾಸ್ ಪೋತಾರ ಅಂತ
ಬಟ್ ದ ರೀಸನ್ ಇಸ್ ಡಾನ್ಸ್ ಆ್ಯಂಡ್ ಕಥಕ್ ದ ಬೇಸ್ ಫಾರ್ಮ್ಲ ಸರ್ ಎಂಕ್ಲೆ ಕಲ್ಪದು ಏತೋ ಜಾಸ್ತಿ ಎಂಕ್ ಇಂಟೆಲಿಜೆನ್ಸ್ ನಾಲೆಜ್ ಅಬೌಟ್ ಡಾನ್ಸ್ ಕೊಡ್ತೇರು. ಒನ್ ಮೋರ್ ಸರ್ಪ್ರೈಸ್ ಇಸ್ ಇರ್ನ ಬಾರಿ ಟೇರ್ ಉಂತೊಂದೇರು ಅನುರಾಗ್. ಸೊ ಅರ್ನೊಟ್ಟಿಗೆಲ್ಲ ಯಾನ್ ಮಸ್ತ್ ಡಾನ್ಸ್ ಶೋಸ್ ಮಂದೆ ಬಿಕಾಸ್ ಆಫ್ ಪ್ರಮೋದ್ ಅಲ್ವಾ ಸರ್. ಸೊ ಎಂಕಲ್ ಒಂಜೇ ಡಾನ್ಸ್ ಟ್ರೂಪ್ ಹಿಡಿತಾ ಸುಮಾರು ಡಾನ್ಸ್ ಶೋಸ್ ಮಂದ. ಐ ಥಿಂಕ್ ಇಟ್ಸ್ ಎಂಕ್ ಯಾನ್ ನಮ್ಮ ಟಿ ವಿ ಪ್ರಶಾಂತ್ಗೆ ಥ್ಯಾಂಕ್ ಯು ಪನ್ಪೆ ಬಿಕಾಸ್ ಈ ಪ್ಲಾಟ್ಫಾರ್ಮ್ ಎಂಕ್ ಕೊಡ್ತಾರೆ ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಯಾನ್ ವರ್ಕ್ ಮಂದಿನಕ್ಲರೊಟ್ಟಿಗೆ ಕೂಡ ವರ್ಕ್ ಮಂತೊಂದುಲ್ಲೆ. ಐ ಫೀಲ್ ಲೈಕ್ ಐ ಆಮ್ ಕೂಡ ಒಂಜಿ ಹೊಸ ಫ್ರೆಶ್ ಎಂಚಿನ ಪನ್ಪೇರು ನ್ಯೂ ಬಿ ಪನ್ಪೇರತ್ತೆ ಒಂಜಿ ಇಂಡಸ್ಟ್ರಿಗೆ ಅವಡುಂದೆ ಮುಲ್ಪಲೆ ಆನ್ ಒಂಜಿ ಹೊಸ ಪೊನ್ನುಲಕ ಕುಲ್ದೆ. ಐ ಆಮ್ ಲರ್ನಿಂಗ್ ಸೋ ಮಚ್, ಐ ಆಮ್ ಎಂಜಾಯಿಂಗ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಿ ವಿ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಈ ಆಪರ್ಚುನಿಟಿ. ವೆಲ್ ಆ್ಯಕ್ಚುಲಿ ಯಾರು ಪಣ್ಣ ಪೂರ ಕರೆಕ್ಟ್ ಆ್ಯಂಡ್ ಇಡ್ದುಂಬು ಹರ್ಷಿತಲ್ ಐತೆ ಸ್ಟೇಜಿಗೆ ಬರ್ತಾರೆ. ಸೊ ಆರ್ಲ ನಮ್ಮೊಟ್ಟಿಗೆ ಡಾನ್ಸ್ ಮಲ್ತೊಂದಿತ್ತೇರಿ ಆ್ಯಂಡ್ ಜಗ್ಗು ಲಾಸ್ಟ್ ಎಪಿಸೋಡ್ ಉಳ್ಳ ಪಂತ ಆರ್ಲ ಡಾನ್ಸ್ ಮಲ್ತೊಂದಿತ್ತೇರಿ. ಸೊ ಇರ್ನೇನು ಪನ್ನಾಗ ಯಾನ್ಲ ಪ್ರಶಾಂತಕ್ಕೆ ಥ್ಯಾಂಕ್ಸ್ ಪನ್ನೋಡು ಪನ್ನಾಗ ಒಂದೇ ಸ್ಟೇಜ್ ಇಡು ಒಟ್ಟಿಗೆ പക്ഷെ അപ്പോൾ ഞാൻ മസ്ത് ഇല്ല ആ ടൈമോട് വൺ ഓഫ് ദ യംഗസ്റ്റ് ഇൻ ദ ഹോൾ ടീം. ಸೊ ಪ್ರಮೋದ್ ಸರ್ ಅಪ್ಪಾಗ ಎಂಕ್ಲೇನ್ ಪೂರಲ್ಲಿ ಒಂದು ಮಸ್ತ್ ಪ್ರೋಗ್ರಾಮ್ ಪೋತು ಆಂಡ ಇನಿಷಿಯಲ್ ಸ್ಟೇಜಸ್ ಎಂಕುಲ್ ಡಾನ್ಸ್ ಮಲ್ಪನಾಗ ಒಂಜಿ ಸ್ಟೇಜ್ ಇಡ್ಬೋದು ಅಪ್ಪಾಗ ಯಾನ್ ಸ್ಟಾರ್ಟಿಂಗ್ ಇಡ್ಲ ಪಂಡೆ ಒಂಡಿ ರಾಮಾಯಣದ ಕಥೆನ ಏರಾಣ್ಲ ಕಲ್ಪೊಡುಂದಾಂಡ ಆ ಇಡೀ ಪುಸ್ತಕನ ಓದೋಡು ಈತ ದಪ್ಪದ ಪುಸ್ತಕ ಅಥವಾ ಮಹಾಭಾರತ ಗೊತ್ತಾಗಬೇಕಂತಾದ್ರೆ ಅದನ್ನು ಓದಬೇಕು. ಓದಿದ್ರೂ ಅರ್ಥ ಆಗಲ್ಲ. ಆದರೆ ಒಂದು 9 ನಿಮಿಷ ಕೊಡಿ ಅವ್ರಿಗೆ ರಾಮಾಯಣ ಅಂದರೆ ಏನು ಅನ್ನೋದನ್ನು ಕಣ್ಣ ಮುಂದೆ ಅದು ನಡೀತಾ ಇರೋ ಹಾಗೆ ಅವ್ರು ತೋರಿಸ್ತಾರೆ. ಅದು ಮಹಾಭಾರತ ಆಗಿರ್ಬೋದು, ಶಿವತಾಂಡವ ಆಗಿರ್ಬೋದು. ಬಟ್ ಒಂಜಿ ಎಪಿಸೋಡು ಇಂಚೆನೆ ಡಾನ್ಸ್ ಮಲ್ಪನಾಗ ಪ್ರಮೋದ್ ಸರ್ಗೆ ನೆನಪುಂಡು ನಮ್ಮ ಈ ಸ್ಟೇಜ್ ಉಂತುದಿತ್ತ ಎದುರುಡು ಜಡ್ಜಸ್ ಕುಲ್ದಿತ್ತೇರು ಅಕುಲ್ ದಾಲ ಪಂಜಲ್ಲ ಅಕುದೊಂದು ಪಂಡದು ಕೈ ಮುಗಿದು ಪಂಡರು ಎಂಕ್ಲೆಗ್ ಸಾಕ್ಷಾತ್ ಶಿವಂತು ಇಲಕ ಒಂದುಂಡು. ಸೊ ಅಂಚಾದ ಯಾನ್ ಫಸ್ಟ್ ಎಪಿಸೋಡ್ ಪಂಡಿ ಡಾನ್ಸ್ ದ ದೇವೇರ್ ಎಂಗ್ಲೊಟ್ಟಿಗುಲೇರು. ಸೊ ಪ್ರಮೋದ್ ಸರ್ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಒಂಜಿ ವೇದಿಕೆಯನ್ನು ಕೊರ್ನಾಯ್ಕ್ ಇನಿ ಪ್ರತಿ ವೇದಿಕೆಡ್ ಇರಗೆಂಚ ಆ್ಯಕ್ಟಿಂಗ್ ಒನ್ ಟೇಕ್ ದೊಂದುಲ್ಲರ ಅಂಚನೆ ಮಲ್ಲ ಸ್ಟೇಜ್ ಉಂತುದಿನಿ ಆ್ಯಂಕರಿಂಗ್ ಮಲ್ಪೊಡುಂದಾಂಡ ಐಕ್ ಬಹುಶಃ ಆ ದಿನ ಪೋಯಿನ ಮಾತಾ ಸ್ಟೇಜಸ್ ಎಂಕ್ಲೆಗ್ ಆತ್ ಕಾನ್ಫಿಡೆನ್ಸ್ ಕೊಡ್ತಾನೆ. ಸೊ ವಿ ಓವ್ ಇಟ್ ಟು ಯು ಸರ್. ಮಸ್ತ್ ಪ್ರೌಡ್ ಫೀಲ್ ಆವೊಂದುಂಡು ದಯಪಂಡ ಅಕ್ಲು ಪನ್ನೊಂದುಲ್ಲೇರು ಪೂರ ಎನ್ನ ಸ್ಟೂಡೆಂಟ್ ಅಕ್ಲು ಪನ್ನೊಂದುಲ್ಲೇರು ಎಂಕಲ್ ಲಕ್ಕಿ ಇಂದೆ ಆ್ಯಕ್ಚುಲಿ ಯಾನ್ ಲಕ್ಕಿ ಮೊಕ್ಕಲು ಅಶ್ವಿತಿ ಅವಡ್ ಅದ್ವಿತಿ ಅವಡ್ ಅಕ್ಲು ಒಟ್ಟಿಗೆ ಗ್ರೂಪ್ಗೆ ಎಂಕ್ಲ ಜಾಯ್ನ್ ದಟ್ ಈಸ್ ದ ಲಕ್ಕಿಯೆಸ್ಟ್ ಟೈಮ್ ಪನ್ನೋಲಿ ಎಂಕ್ಲೆಗ್ ದಯಪಂಡ ಒಂಜಿ ಡೆಫಿನೆಟ್ಲಿ ದೇ ಆರ್ ಬ್ಯೂಟಿ ಎಂಕ್ಲು ವಾ ರಿಯಾಲಿಟಿ ಶೋಸ್ ದ ಪೋನಾಗಲ ಫಸ್ಟ್ ಡೈರೆಕ್ಟರ್ ಅವಡ್ ಅಲ್ತ ಪ್ರೊಡಕ್ಷನ್ ಹೌಸ್ ಅವಡ್ ಫಸ್ಟ್ ಅಶ್ವಿತಿ ಅದ್ವಿತಿ ಬರೊಂದುಲ್ಲೇರತ ಅಕ್ಲು ಮಲ್ತೊಂದುಲ್ಲೇರತ ಅವು ಅತ್ತಂದೆ ಪರ್ಫಾರ್ಮೆನ್ಸ್ ಆಯ್ ಬೊಕ್ಕ ಎಂಕ್ಲಿಗೆ ಆ ರಿಯಾಲಿಟಿ ಶೋಸ್ ದ ಡೈರೆಕ್ಟರ್ನ ಕಾಲ್ ಮಾಡ್ತದೆ ಅಕ್ಲೇನು ಆ್ಯಸ್ ಅ ಕಂಟೆಸ್ಟೆಂಟ್ ಅದು ಕಡಪ ಅವಲ್ಯ ಆ್ಯಸ್ ಅಂದ್ ಏನು ಮಸ್ತ್ ಸಲ ಮಕ್ಕಳ ಮೆನ್ಷನ್ ಮಲ್ತೊಂದಿತ್ತು ಅವು ಪೇಟೆ ಹುಡುಗಿ ಹಳ್ಳಿ ಲೈಫ್ ಅವಡ್ ಪೇಟೆ ಮಂದಿ ಕಾಡಿಗೆ ಬಂದವದು ಅಕ್ಲಿಗೆ ಮಸ್ತ್ ಆಪರ್ಚುನಿಟೀಸ್ ಬರೋದಿತ್ತು. ಏನಪ್ಪಕ್ಕ ಪನ್ನೊಂದು ಅಕ್ಲ MBA ಮಲ್ತೊಂದಿತ್ತೇರು ಮಣಿಪಾಲ್ಡ್. ಸೊ ಮಸ್ತ್ ಲಕ್ಕಿ ಪನ್ನೋಲಿ ದಯಮಂಡ್ ಎಂಕ್ಲ ಆಲ್ಮೋಸ್ಟ್ ಮಸ್ತ್ ಇಂಟರ್ನ್ಯಾಷನಲ್ ಶೋಸ್ಗೆ ಎಂಕ್ಲಿಗೆ ಆಪರ್ಚುನಿಟಿ ತಿಕ್ಕಂಡು ಎಂಕ್ಲು ಕುಡ್ಲಡ್ ಇತ್ತಲ್ಲ ಎಂಕ್ ನೆನಪುಂಡು ದಯಮಂಡ ಫಸ್ಟ್ ಕುಡ್ಲಡ್ ಪರ್ಫಾರ್ಮೆನ್ಸ್ ಮಲ್ಪನಾಗ ಎಂಕ್ಲು ಅವೇ ಫಸ್ಟ್ ಒಂಜಿ ಚಾನಲ್ಡ್ ಶೋಸ್ ಮಲ್ಪನಾಗ ಎಂಕ್ ಇಮಿಡಿಯೇಟ್ ಒಂಜಿ ಮೂಜಿ ನಂಬರ್ದ ಕಾಲ್ ಬತ್ತನು ಕಾಲ್ ಬಂದಾಗ ಯಾನು ಫೋನ್ ದಿತ್ತದು ಕುಂದು ಮಲ್ಪನಾಗ ಜಸ್ಟ್ ಪಂಡೆ ಸರ್ ಎಂಕ್ಲು ಸಿಂಗಾಪುರ ಪಾತಿನ ಎಂಕ್ಲಿಗೆ ಸ್ಪೆಷಲ್ ಪರ್ಫಾರ್ಮೆನ್ಸ್ ಬೋರ್ಡು ಇರ್ನ ಯಾನ್ ಬಕ್ಕಲ ಮನೊಂದು ಲೆಕ್ಕ ಸರ್ ಕುಂದಾಪುರದ ಹತ್ತತೆ ಸರ್ ಅಂದೆ ಕುಂದಾಪುರದಲ್ಲ ಸರ್ ಸಿಂಗಾಪುರಿಂದ ಮಾತಾಡಿದ್ದು ಅಂದರೆ ಕುಡ್ಲಡ್ಲ ಡಾನ್ಸ್ ಮಾಡ್ಕೊಂಡು ಇರ್ಲಾತಿ ಪಂಡ ಓಕೆ ಎಂದು ಮನೊಂದಿತ್ತೇನು ಸಿಂಗಾಪುರದ ಕಾಲ್ ಬರೋಂಡೊಂದಿಗೆ ಅಂದೆ. ಸೊ ಇಮಿಡಿಯೇಟ್ಲಿ ಎಂಕ್ಲು ಸಿಂಗಾಪುರ್ಗೆ ಪೋಯ ಬತ್ತದು ಒನ್ ವೀಕ್ಡ್ ಮಲೇಷ್ಯಾ ಅವಡ್ ಬಹರೀನ್ ದುಬೈ ಕೆಲವುದ ಶೋಸ್ ಮಲ್ಪರಂಡು. ಸೊ ಯಾನ್ ಆ ಪ್ಲೇಸಿಗೆ ಪೋರ ಡೆಫಿನೆಟ್ಲಿ ಎನ್ನ ಸ್ಟೂಡೆಂಟ್ ನಕ್ಲೇ ಕಾರಣ ಅಂದ್ ಪನ್ನೊಂದಿಲ್ಲೇರೆ ಆ್ಯಂಡ್ ಐ ಕ್ಯಾನ್ ಮಸ್ಟ್ ದೇವರಿಗೆ ಎನ್ನ ನೆಟ್ ಸೈಡ್ ಇರ್ದು ಥ್ಯಾಂಕ್ಸ್ ಪನ್ನೊಂದಿಲ್ಲ ದಯಪಂಡ ಎಂಕ್ ಅಂಚಿನ ಬೆಸ್ಟ್ ಸ್ಟೂಡೆಂಟ್ ನಕ್ಲು ಎಂಕ್ ಕೊಡ್ತೇರು. ಆ್ಯಂಡ್ ಸೌಜನ್ಯನ ಬಗ್ಗೆ ಪನ್ನೋಡು ಅಂದ ಸೌಜನ್ಯ ಪನ್ನೊಂದಿಲ್ಲೇರೆ ಎಂಕ್ಲು ಇಂಟರ್ನ್ಯಾಷನಲ್ ಶೋಸ್ಗೆ ಮಲ್ತೊಂದು ಫಸ್ಟ್ ಎಂದೆ ಸೌಜನ್ಯ ನಾನು ಎಲ್ಲಿ ಬಾಲೆಪ್ಪು ನಾನೇ ತೊಗೊಂದಿತ್ತೆ. ಸೌಜನ್ಯ ವಾಸ್ ಅರೌಂಡ್ 6th 7th ಸ್ಟ್ಯಾಂಡರ್ಡ್ ಪುನಃ ಯಾನೊಂಜಿ ಗ್ರೂಪ್ ಹಿಡಿತ್ತಪ್ಪಾಗ ಐ ವಾಸ್ ಇನ್ ಫಸ್ಟ್ PU ಅದನ್ನು. ಸೊ ಒಂಜಿ ಪುಣ್ಯ ಏಪಲ ಬರ್ತದೆ ಎಕ್ಸೈಟ್ಮೆಂಟ್ ಅದ ಪ್ರೊಫೆಷ್ನಲ್ ಡಾನ್ಸ್ ಗ್ರೂಪ್ಡ್ ಎಕ್ಸೈಟ್ಮೆಂಟ್ ಏಪಲ ಬರ್ಪಿನಿ ಆನ್ ಟೈಮ್ ಬರ್ಪಿನಿ ಏತ್ ಡಾನ್ಸ್ ಬೋರ್ಡ್ ಆತೆ ಮಲ್ಪಿನಿ ನೋ ಅಧಿಕ ಪ್ರಸಂಗ ಅಲ್ಲಿ ಡಾನ್ಸ್ ಮಲ್ತದ್ದು ಪೋಪಿನಿ ಆತೆ ಶಿ ನೋ ಹರ್ ಜಾಬ್ ಏತ್ ಒಂದು ಮಲ್ಪಡು. ಸೊ ಒಂಜಿ ಸಲ ಯಾನ್ ಪೋದಕೇಂಡೆ ಇರು ಓ ಕಾಲೇಜ್ ಹತ್ತು ಸರ್ ಯಾನ್ 7th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಈ ಮೆಚೂರಿಟಿ ಈ ಇಂದು ಬರೋಡ್ಡ ಡೆಫಿನೆಟ್ಲಿ ಒಂಜಿ ದಾದ ಮನ್ಪೇರ ಆ ಪ್ರಬುದ್ಧತೆ ಮನ್ಪೇರತೆ.
ಸೊ ಸೌಜನ್ಯನ ಅಪಘಾತದಿಂಚ ಅಂತ ಒಂದಿಲ್ಲ ಬೊಕ್ಕ ಸೌಜನ್ಯನ ಗ್ರೂಪ್ ಡ್ಯಾನ್ ಪರ್ಫಾರ್ಮ್ ಅಲ್ತೊಂದಿತ್ತಲ್ಲ ಕೂಡ ಮಸ್ತ್ ಬೊಕ್ಕ ಬೊಕ್ಕಾಂಡ್ ಸೌಜನ್ಯನ ಗ್ರೂಪ್ದ ಗೋಲ್ಡನ್ ಗರ್ಲ್ ಒಂದಿತ್ತು ನಾನು ಒರಿ ಆನಿತ್ತೀನಿ ಗೋಲ್ಡನ್ ಗರ್ಲ್ ಬೊಕ್ಕಾಂಡ್ ಈ ಗೋಲ್ಡನ್ ಗರ್ಲ್ ಗ್ರೂಪ್ ಡ್ಯಾನ್ ಒಂಜಿ ಪರ್ಫಾರ್ಮ್ ಮಲ್ಪುನ ಎಂಚಪ್ಪ ಅಂದಾಂಡ್ ಸೊ ಸೌಜನ್ಯ ಒಟ್ಟಿಗೆ ಮಸ್ತ್ ಶೋಸ್ ಮಲ್ತೊಂದಿತ್ತ ಆ್ಯಂಡ್ ಅನುರಾಗ್ನ ಆ್ಯಸ್ ಅ ಪೇರೆಂಟ್ಸ್ ನಕ್ಲಿಗೆ ದಾಲ ಇಷ್ಟ ಇತ್ತು ತುಂಬ ಪ್ರೊಫೆಷ್ನಲಿ ಆಯ್ ಕಲ್ಪೋಡು ಆಯ್ ಸ್ಟಡೀಸ್ ಪೋದು ಆಯ್ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಬರ್ರೆ ಆತ ಇಷ್ಟ ಇತ್ತು ಜಾಯ್ ಒಂಜಿ ಫಸ್ಟ್ ಇಯರ್ ಪಿ ಯು ಸಿ ಪುನಗ ಅಮ್ಮ ಏಪಲ್ ಕಾಲ್ ಮಾಡ್ತೊಂಬಂದು ಸರ್ ಆಯ್ನ ಒಂಚೂರು ಡ್ಯಾನ್ಸ್ ಮಲ್ಪಡೆ ಆಂಡಲ ಒಂಚೂರು ಸ್ಟಡೀಸಿಗೆ ಕಾನ್ಸಂಟ್ರೇಟ್ ಮಾಡಿ ಇಚ್ಚೆ ಆಂಟಿ ನಾನು ಲೆಪ್ಪು ಜಾನುರಾಗನು ಆಯ್ನ 12th ಆದ ಬಕ್ಕನೆ ಆನ್ ಡ್ಯಾನ್ಸ್ಗೆ ಲೆಪ್ಪು ಅದು ಸಡನ್ ಒಂಜಿ ದಿನ ತೂನಾಗ ನಮ್ಮ ಟಿ ವಿ ಲೈವ್ ಶೋಸ್ ಮಲ್ತೊಂದುಲ್ಲೆ ಆಂಟಿ ಇಮಿಡಿಯೇಟ್ಲಿ ಫೋನ್ ಮಾಡ್ತು ಇದನ್ನ ಡ್ಯಾನ್ಸ್ ಕ್ಲಾಸ್ಗೆ ಬರಂಚಿ ಪನ್ನೊಂದಿಲ್ಲ ರಾಯ್ ನಮ್ಮ ಟಿ ವಿ ತುಲೆ ಶುಭಾಶಯ ಪನ್ನೊಂದಿಲ್ಲ ಅಕ್ಕಂದಿರಿಗೆ ಯಾರಿಗೆ ಇವತ್ತಿನ ಹುಟ್ಟಿದ್ದು ಶುಭಾಶಯ ಅಂತ ಪನ್ನೊಂದಿಲ್ಲ ಇರ್ತೀಯಾರ ಆಂಟಿ ಹಂಗ ಅವೇ ಕಾಲೇಜ್ ಪೋಪಿನಿಂದ ಪಂಡೆ ಎಂದ ಇತ್ತ ನಮ್ಮ ಟಿ ವಿ ಲೈವ್ ಶೋ ಸೊ ಆ ಟೈಮ್ಡ್ ಹಿ ವಾಸ್ ಸೋ ಬಿಂದಾಸ್ ಆ ಕಾನ್ಫಿಡೆನ್ಸ್ ಲೆವೆಲ್ ಬೊಕ್ಕ ಫಸ್ಟ್ ಎಂಕ್ ಗೊತ್ತುಂಡು ಒಂಜಿ ಶೋಸ್ಗೆ ಎಂಕ್ಲೆಗೆ ಆ್ಯಂಕರ್ ಕೊನೆರೆ ಎಂಕ್ಲೆಗ್ ಮರತ್ ಪೋದಿತ್ತು ಶೋಸ್ದ ಸೊ ಓಕೆ ಒಂದು ಎಪಿಸೋಡ್ ಏನ್ ಪನ್ಪೆ ಏರ್ಲ ಮಸ್ತ್ ಜನಕ್ಕೆ ಏನು ಏನು ಆ್ಯಂಕರ್ ಎಂಚ್ ಆಯ್ನಿಂದು ಏನು ಡಾನ್ಸ್ ಮಂತೊಂದಿತ್ತು ಅರ್ನೊಟ್ಟಿಗೆ ಏನು ಆ್ಯಂಕರ್ ಎಂಚ್ ಆಯ್ನಿಂದು ಸೊ ಓಲ ಒಂಜಿ ಹಳ್ಳಿಡ್ ಉಲಾಯ್ಡ್ ಪ್ರೋಗ್ರಾಮ್ ಇತ್ತು ಆ್ಯಂಡ್ ಸರ್ ನಮ್ಮ ಪೂರ ಒಟ್ಟಿಗೆ ಪೋನಾಗ ಅಲ್ಪ ಪೋದು ರೀಚ್ ಆಯ್ರಾನಾಗ ಅರೆಗೆ ನೆನಪಾಯಿನ್ ಎರಡು ಆ್ಯಂಕರ್ ಪಂದಿತ್ತೇರು ಬಟ್ ಬೇರೆಗೆ ಆ್ಯಂಕರ್ ಬುಕ್ ಮಲ್ಪರೆ ಮರತ್ ಪೋತೀನಿ ಅವೇ ಒಂಜಿ ವಾರಾಡ್ ದುಂಬು ಶುಭಾಶಯ ಕಾಂಡೆ ಚಾಪಾರ್ಯರ ಅಂದ ಪೂರಕ್ಕೆ ಫೋನ್ ಬಂದಿತ್ತೇರಿ ಈ ಟಿ ವಿಡ್ ಪಾತಿರುವತ್ತ ಮೂಲ ಆ್ಯಂಕರ್ ಇಜ್ಜರಿ ಇನ್ನು ಈ ಆ್ಯಂಕರ್ ಅಂತ ಸೊ ಈ ಪರದದ ಪಿರೋಡ್ ಒಂಜಿ ಮೈಕ್ ಇದ್ದು ಡ್ರೆಸ್ ಪಾಡು 4 ಜನ ಏನು ಆ್ಯಂಕರಿಂಗ್ ಮನ್ಪುನ್ ಬೊಕ್ಕ ಬತ್ತಿ ಎದುರು ಬದ್ ನಲಿಪುನ್ ಕೂಡ ಪಿರೋ ಬೋಪುನ್ ಕೂಡ ಡ್ರೆಸ್ ಪಾಡು ನಲಿಪುನ್ ಸೊ ಮೇ ಬಿ ಆ್ಯಂಕರಿಂಗ್ಲ ಅಲ್ತಿರದೆ ಶುರುವಾಯಿನ ಅನ್ನ ಸೊ ಥ್ಯಾಂಕ್ ಯು ಸರ್ ಆಯ್ತೊಟ್ಟಿಗೆ ಒಂಜಿ ಆತ್ ಮರ್ಯಾದೆ ಎತ್ತಾರೆ ನಮ್ಮ ಮಾತ್ರ ಹಿಡಿದು ತುಂಬು ಅತಿ ನಿಜ ಪಲ್ಲಿ ಸೆಕೆಂಡ್ ಪಿ ಸಿ ಅಂಡ್ಲ ಕಂಪ್ಲೀಟ್ ಎಸ್ ಅವೇನೊಂಜಿ ಮಂತದ ಐದು ಬೊಕ್ಕ ಮಲ್ದಿಜಾರ ಐದು ಬೊಕ್ಕ ಅಂದು ಏನೇ ಮಂತು ಎನಿವೇಸ್ ಪಾತ್ರ ಪೋಂಡ ಒಂಜಿ 4 ಎಪಿಸೋಡ್ ಆತ ಪಾತಿರೋಲಿ ಪ್ರಮೋದ್ ಸರ್ನ ಬಗ್ಗೆ ಆ್ಯಂಡ್ ದಟ್ ಈಸ್ ಡೆಫಿನೆಟ್ಲಿ ಗ್ರೇಟ್ ಡೆಡಿಕೇಶನ್ ಆಫ್ ದಿಸ್ ಎಪಿಸೋಡ್ ಎಂಕಲ್ನೊಟ್ಟಿಗೆ ಪುನಃ ರಡ್ ಕೊರಿಯೋಗ್ರಾಫರ್ಸ್ಲ ಅದ್ವಿತಿ ಐ ಟೇಕ್ ಯು ಆಸ್ ಅ ಗೆಸ್ಟ್ ಟು ಅವರ್ ಟೀಮ್ ಬಟ್ ಪ್ರಮೋದ್ ಆ್ಯಂಡ್ ಸೂರಜ್ 2 ಟಾಪ್ ಕೊರಿಯೋಗ್ರಾಫರ್ಸ್ ದಟ್ ತುಳುನಾಡು ಹ್ಯಾಸ್ ಗಿವನ್ ಅಸ್ ನಮ್ಮ ಟಿ ವಿದ ಲೆಕ್ಕೋಡು ಸೂರಜ್ ಈಸ್ ಆಲ್ಸೋ ಈಕ್ವಲಿ ಗ್ರೇಟ್ ಕೊರಿಯೋಗ್ರಾಫರ್ ಓವೇ ರಿಯಾಲಿಟಿ ಶೋ ನಮ್ಮ ಟಿ ವಿ ಸ್ಟಾರ್ಟ್ ಆನಾಗ ಬೆಸ್ಟ್ ಕೊರಿಯೋಗ್ರಾಫರ್ ಟ್ರೋಫಿ ಪತ್ತೊಂದು ಪೋಂದಿತ್ತು ನಂಚಿನ ಸೂರಜ್ ಸನಿಲ್ನ ಟೀಮ್ ಎನಿವೇರ್ ವಿಚ್ ಎವರ್ ಕಾಂಟೆಸ್ಟ್ ಇನಿ ಜರ್ಜಾದ ಕುಲ್ದೇರ್ ಪನ್ನಡ 6 ಸ್ಟೋರಿ ಮಸ್ತ್ ಉಂಡು ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಟ್ ಇನ್ ದ ನೆಕ್ಸ್ಟ್ ಎಪಿಸೋಡ್ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಸೂರಜ್ ಸನಿಲ್ ದಿಸ್ ಒನ್ ಈಸ್ ಗೋಯಿಂಗ್ ಟು ಎಂಡ್ ನೌ ಅಂಡ್ ಐಡ್ ದುಂಬು ಸರ್ಪ್ರೈಸ್ ಆದ ಶಾಲ್ ದೆಪ್ಲೆಣ್ಣ ಸರ್ಪ್ರೈಸ್ ಅವೇ ಆತೆ ಶಾಲ್ ದೆಪ್ಪಲಿ ಬೇಜಾರು ಅಲ್ಪೋಚಿ ಸ್ಯಾಡ್ ಸಾಂಗ್ Okay, and now it is time to know the best choreography of this episode. Over to the judges. So, ಮೂರು ಜನ ಡಿಸ್ಕಸ್ ಮಾಡ್ತದೆ ಎಂಕ್ಲೆಗ್ ಅವು ಪ್ರಾಪ್ ಯೂಸ್ ಆವಡು ಡಾನ್ಸ್ ಆವಡು ಅಕ್ಲ ಕಂಟೆಸ್ಟೆಂಟ್ಸ್ನ ಒಂಜಿ ಚೇಂಜ್ ಮಲ್ಚಿನ ಟ್ರಾನ್ಸ್ಫಾರ್ಮ್ ಎಂಚ ಮಲ್ತೀರ ಅಕ್ಲು ಒಂಜಿ ಫಸ್ಟ್ ಇತ್ತಿನ ಡಾನ್ಸರ್ನ ಎಂಚ ಹಂತ ಅದು ಅಕ್ಲ ಮಿತ್ ಒಂಜಿ ಕಾನ್ಫಿಡೆನ್ಸ್ ಲೆವೆಲ್ ಕಂತೇರು ಐನ್ ಪೂರ ಎಂಕ್ಲು 3 ಜನ ಡಿಸ್ಕಸ್ ಮಾಡ್ತದೆ ಸೊ ಇನ್ನಿತ ಬೆಸ್ಟ್ ಕೊರಿಯೋಗ್ರಾಫರ್ ಬೊಕ ಆ ಟೀಮ್ ಪ್ರಶಾಂತ್ ಶೆಟ್ಟಿ ಆ್ಯಂಡ್ ಸೌಮ್ಯಶ್ರೀ ಸೊ ಪ್ರಶಾಂತ್ ಶೆಟ್ಟಿ ಅಂಚನೆ ಸೌಮ್ಯಶ್ರೀ ಕಂಗ್ರ್ಯಾಚುಲೇಷನ್ಸ್ ಇನ್ನಿತ ಸುರೂತ ಒಂಜಿ ಎಪಿಸೋಡ್ ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡನ್ನು ಪಡೆಯೊಂದಿರೆ ಸೊ ಅಕ್ಲೇನೆ ಸ್ಟೇಜಿಗೆ ಎತ್ತೊಂದಿಲ್ಲ ಬಲ್ತೊಂದು ಬರೋಡು ರಪ್ಪ ಅಣ್ಣ ಬೆಸ್ಟ್ ಕೊರಿಯೋಗ್ರಫಿ ತಿಕ್ಕಿದಾಂಡ್ ಕೂಡ ಈ ಕೊರಿಯೋಗ್ರಫಿ ಮಲ್ತೊಂದು ಸೊ ಎಸ್ ಪ್ರಶಾಂತ್ ಶೆಟ್ಟಿ ಅಂಚನೆ ಸೌಮ್ಯಶ್ರೀ ಈ ಇಬ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿಯ ಮೊದಲ ಕ್ವಾರ್ಟರ್ ಫಿನಾಲೆ ಎಪಿಸೋಡ್ನಲ್ಲಿ ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ನ ಪಡ್ಕೊಂಡಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ once again. Congratulations. Thank you.
ಓಕೆ, ಈ ಗೋಲ್ಡನ್ ಬಜಾರ್ ಬಂದಿರುವಂಥದ್ದು ವಿನ್ನರ್ನ ಜೊತೆಗೆ ಅಶ್ವಿತಾ ಸ್ಟೇಜಿಗೆ ಬಂದಿದ್ದಾರೆ ಅಂತ ಹೇಳಿ ಇದು ಸ್ಪೆಷಲ್ ಆಗಿ ನಿಮಗೋಸ್ಕರ ಬ್ಲಾಸ್ಟ್ ಆಗಿದ್ದು. ಏನಾದರೂ ಫಿಕ್ಸಿಂಗ್ ಮಾಡ್ಕೊಂಡು ಬಂದಿದ್ರೆ? ಇಲ್ಲ ಅಲ್ವಾ? ಎನಿವೇಸ್, ಹೌ ಡಿಡ್ ಯು ಫೀಲ್ ಅಶ್ವಿತಾ ಈ ಒಂದು ಎಪಿಸೋಡನ್ನು ನೋಡಿ ನಮ್ಮ ಟಿವಿಯ ಈ ಒಂದು ಪ್ರೋಗ್ರಾಮಲ್ಲಿ ಭಾಗಿಯಾಗಿ? ಹೌ ಯು ಫೀಲಿಂಗ್? ಇಟ್ ಈಸ್ ಅಮೇಝಿಂಗ್. ಲೈಕ್ ಇಟ್ ಈಸ್ ಒನ್ ಆಫ್ ಅ ಕೈಂಡ್ ಶೋ. ಕರ್ನಾಟಕದಲ್ಲಿ ಈ ಥರ ಒಂದು ಶೋ ಬಂದಿದೆ ಅಂದರೆ ಇಟ್ ಇಸ್ ಬಿಕಾಸ್ ಟು ಇನ್ಸ್ಪೈರ್ ಅ ಲಾಟ್ ಆಫ್ ಪೀಪಲ್. ಸೊ ಇವತ್ತು ಇಷ್ಟು ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ನಾನಿದ್ದೆ ಅಲ್ಲಿ. ನಾನು ಒಂದಷ್ಟು ಅಮೇಝಿಂಗ್ ಪರ್ಫಾರ್ಮೆನ್ಸಸ್ನ ನೋಡಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಆ್ಯಂಡ್ ಐ ನೋ ಸೌಜನ್ಯ ಅಕ್ಕ ಪರ್ಸ್ನಲಿ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಯು ಗಾಟ್ ಮಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಕಂಬಳಿ ಹುಳ ಅನ್ನುವಂಥ ಫಿಲ್ಮ್ ಚಿಟ್ಟೆ ಆಗಲಿ, ಎಲ್ಲ ಕಡೆ ಹಾರಾಡಲಿ, ಉತ್ತಮವಾದಂಥ ಯಶಸ್ಸು ನಿಮ್ಮ ಮೂವಿಗೆ ಸಿಗಲಿ. ಇದರಿಂದಾಗಿ ನಿಮಗೂ ಹಾಗೂ ಹೀರೋಗೂ ಇನ್ನಷ್ಟು ಆಫರ್ಸ್ ಸಿಗಲಿ. ಒಂದಿನ ನೀವು ಕೂಡ ದೊಡ್ಡ ದೊಡ್ಡ ಸ್ಟೇಜಲ್ಲಿ ನಮ್ಮೆಲ್ಲ ಕರೆಯುವ ಹಾಗೆ ಆಗಲಿ ಅನ್ನುವಂಥ ಆಶೆ ನಮ್ಮ ಟಿವಿಯ ವತಿಯಿಂದ ಹಾಗೂ ಇಡೀ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6ನ ವತಿಯಿಂದ ಒಮ್ಮೆ ಜೋರಾದ ಬೊಬ್ಬೆ ಕಂಬಳಿ ಹುಳ ಫಿಲ್ಮ್ನ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಯಾವ ರೀತಿ ನೀವು ಹೇಳಿದ್ರು ನಮ್ಮ ಈ ವೇದಿಕೆ ಮೇಲೆ ಮಮ್ಮಿಗಳ ಪರ್ಫಾರ್ಮೆನ್ಸ್ನ ನೀವು ನೋಡಿದ್ದೀರಾ, ಖುಷಿ ಪಟ್ಟಿದ್ದೀರಾ ಅಂತ. ಹಾಗೆ ನಾವೆಲ್ಲರೂ ಕೂಡ ಇವರ ಪರ್ಫಾರ್ಮೆನ್ಸ್ನ ಥಿಯೇಟರ್ಗೆ ಹೋಗಿ ನೋಡಿ ಖುಷಿ ಪಡಬೇಕು ಅಂತ ನಮ್ಮ ಒಂದು ಆಶಯ. ಸೊ ಕಂಬಳಿ ಹುಳ ಚಿತ್ರಕ್ಕೆ ಇಡೀ ನಮ್ಮ ಟಿವಿಯ ಪರವಾಗಿ ಹಾಗೆ ಎಲ್ಲ ಮಮ್ಮಿಗಳ ಪರವಾಗಿ ತಾಯಂದ್ರ ಆಶೀರ್ವಾದ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಈ ತಾಯಂದರು ಹಾಗೆ ದೊಡ್ಡ ತಾಯಿಯ ಆಶೀರ್ವಾದನ ಪಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಬಟ್ ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬರ್ತೀವಿ. ಸೊ ಅಲ್ಲಿವರೆಗೂ ನಾವು ಏನು ಮಾಡಬೇಕು ಸೌಜನ್ಯ? ನಮ್ಮ ಟಿವಿ ನೋಡ್ತಾ ಇರಬೇಕು ಅಂಡ್ ಕಾಯ್ತಾ ಇರಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6. This program is brought to you by Sun Premium Refined Sunflower Oil. Powered by Citadel Developers and Amrit Noni. ಆರೋಗ್ಯದ ಭರವಸೆ. Co-sponsored by ಜನಪ್ರಿಯ ರೈಸ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಆಭರಣ ಟೈಮ್ಲೆಸ್ ಜ್ಯುವೆಲರಿ ಬ್ಯಾಂಗ್ಳೂರ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಮೆಕ್ಕಾಯ್, a promise of happiness, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್, ದ ರೇಮಂಡ್ ಶಾಪ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಬರ್ತ್ ಬಿಯಾಂಡ್, ಯೂನಿಟಿ ಹಾಸ್ಪಿಟಲ್, ಬೇಬಿ ಕಾಪ್ ಪ್ರವಾಹಿ ಕ್ವಾಡ್, ಮೇಕಪ್ ಪಾರ್ಟ್ನರ್ B+, ವಾರ್ಡ್ರೋಬ್ ಪಾರ್ಟ್ನರ್, ಕಾಸ್ಟ್ಯೂಮ್ ಕಾಟೇಜ್.